ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ ವೀಕ್ಷಕರೇ, ಇವತ್ತು ವಿ4 ಸ್ಟುಡಿಯೋದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ. ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿದ್ದಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರು, ಕನ್ನಡದ ಒಬ್ಬ ಶ್ರೇಷ್ಠ ಬರಹಗಾರರು. ಅವರ ಇವತ್ತು 26ನೆಯ ಕೃತಿ ಧರ್ಮಚಾವಡಿ ಕಾದಂಬರಿ ಬಿಡುಗಡೆ ಆಗ್ತದೆ. ಈ ಒಂದು ಬಿಡುಗಡೆ ಸಮಾರಂಭ ನಮ್ಮ ತುಳು ಪರಿಷತ್ ಮತ್ತು ವಿ4 ಸ್ಟುಡಿಯೋ ವಾಹಿನಿಯ ಜಂಟಿ ಸಹಯೋಗದಲ್ಲಿ ನಡೆಯಲಿಕ್ಕೆ ಇದೆ. ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಮಂಗಳಾ ಮ್ಯಾಜಿಕ್ ಸರ್ಕಲ್ನ ಅಧ್ಯಕ್ಷರು ಮತ್ತು ಆ ಒಂದು ಸಂಘಟನೆಯನ್ನು ಕಟ್ಟಿದವರು, ಅನಂತರ ನಮ್ಮ ತುಳು ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿರುವಂಥ ಸ್ವರ್ಣ ಸುಂದರ್ ಅವರಿದ್ದಾರೆ. ಅವರು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಈ ಒಂದು ಕೃತಿಗಳ ಬಗ್ಗೆ ಮಾತನಾಡಲಿಕ್ಕೆ ಯತೀಶ್ ಕುಡುಪ ಅವರಿದ್ದಾರೆ. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ಸಹಾಯಕ ಸಂಶೋಧಕರು. ಅದೇ ರೀತಿಯಾಗಿ ಡಾಕ್ಟರ್ ಯೋಗೀಶ್ ಕೈರೋಡಿ ಅವರಿದ್ದಾರೆ. ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ. ಅದೇ ರೀತಿ ಶುಭೋದಯ ಆಳ್ವ ಅವರಿದ್ದಾರೆ. ಅವರು ತುಳು ಪರಿಷತ್ತಿನ ಖಜಾಂಚಿ ಆಗಿದ್ದಾರೆ. ಆಮೇಲೆ ಈ ಒಂದು ಕೃತಿಯ ಲೇಖಕರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಏನು ಸಾಹಿತ್ಯ ವಿಮರ್ಶಕರು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಆಮೇಲೆ ಡಾಕ್ಟರ್ ವಾಸುದೇವ್ ಬೆಳ್ಳೆ ಅವರಿದ್ದಾರೆ. ಅವರು ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಇವತ್ತು ನಾವು ಬಿಡುಗಡೆ ಮಾಡ್ತಾ ಇರುವಂಥ ಒಂದು ಧರ್ಮಚಾವಡಿ ಕೃತಿ, ಅದು ಈ ಒಂದು ನಮ್ಮದೇ ತುಳುನಾಡಿನ ಬದುಕು ಅಥವಾ ತುಳುನಾಡಿನ ಸಂಸ್ಕೃತಿಯನ್ನು ಹಿನ್ನೆಲೆಯಾಗಿಟ್ಕೊಂಡು ಡಾಕ್ಟರ್ ಪ್ರಭಾಕರ ನೀರ್ಮಾರ್ಗ್ ಅವರು ರಚಿಸಿದಂಥ ಕೃತಿ. ಇದು ಅವರ 26ನೆಯ ಕೃತಿ. ಸೊ ಈ ಒಂದು ಕಾದಂಬರಿಯನ್ನು ಇದೀಗ ನಾನು ನಮ್ಮ ಸ್ವರ್ಣ ಸುಂದರ್ ಸರ್ ಅವರಲ್ಲಿ ಬಿಡುಗಡೆ ಮಾಡಬೇಕಂತ ಕೋರ್ತಾ ಇದ್ದೇನೆ. ಜೊತೆಗೆ ಅವರ ಜೊತೆಗೆ ಎಲ್ಲರೂ ಕೂಡ ಭಾಗಿಯಾಗಿ ಈ ಕೃತಿಯನ್ನು ಇದೀಗ ಬಿಡುಗಡೆ ಮಾಡ್ತಾರೆ. ವೀಕ್ಷಕರೇ, ಇದು ಲಕ್ಷಾಂತರ ಮಂದಿಯನ್ನು ತಲುಪುವಂಥ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದು ಸಣ್ಣ ಸಭಾಂಗಣದಲ್ಲಿ ಅಥವಾ ಒಂದಷ್ಟು ಓದುಗರ ನಡುವೆ ನಡೆಯುತ್ತದೆ. ಆದರೆ ಇದು ದೊಡ್ಡ ಸಮೂಹಕ್ಕೆ, ಅಂದರೆ ಅದರಲ್ಲಿ ವೀಕ್ಷಕರು, ಓದುಗರು ಮತ್ತು ವಿದ್ಯಾರ್ಥಿಗಳು ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ವಿಶಿಷ್ಟವಾದಂಥ ಸಮಾರಂಭ. ಈ ಸಮಾರಂಭದ ಪ್ರಾಯೋಜಕರು ಮುಖ್ಯವಾಗಿ ವಿ4 ನ್ಯೂಸ್, ಆಮೇಲೆ ತುಳು ಪರಿಷತ್. ಸೊ ಈ ಸಂದರ್ಭದಲ್ಲಿ ನಾನು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಂಥ ಸ್ವರ್ಣ ಸುಂದರ್ ಅವರು ಒಂದೆರಡು ಶುಭ ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ನಾನು ಅವರ ಹತ್ರ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ, ನಮ್ಮ ವಿಶ್ವವಿದ್ಯಾನಿಲಯದ ನಮ್ಮ ನಿವೃತ್ತ ಡೆಪ್ಯೂಟಿ ರಿಜಿಸ್ಟ್ರಾರ್ ಆದಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರು ತಮ್ಮ ಒಂದು 26ನೆಯ ಕೃತಿಯನ್ನು ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಕಳೆದ 25 ಅವರ ಇಂತಹ ಕೃತಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ಲಕ್ಷಾಂತರ ಜನ ಇದನ್ನು ಓದಿದ್ದಾರೆ, ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ. ಇವರ ಪ್ರತಿಯೊಂದು ಕೃತಿ ಕೂಡ ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ನಮ್ಮ ಈ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಒಳಗೊಂಡಂಥ ಒಂದು ಕೃತಿಯನ್ನು ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಾಗ ಭಾಳಷ್ಟು ಇದರಲ್ಲಿ ಅಧ್ಯಯನಗಳನ್ನು ಕೂಡ ಮಾಡ್ತಾರೆ. ಯಾಕೆಂತ ಹೇಳಿದರೆ, ಈಗ ನಮ್ಮ ಸಮಾಜಕ್ಕೆ ಒಂದು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡುವಾಗ ಅದಕ್ಕೆ ಬಹಳಷ್ಟು ವಿಮರ್ಶೆಗಳು ಬರ್ತಾಯಿದೆ. ಈ ಬರುವಂಥ ವಿಮರ್ಶೆಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು
ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಯಾವುದೇ ವಿಮರ್ಶೆಗಳು ಬಂದಾಗ ಕೂಡ ಅದಕ್ಕೆ ಸಮರ್ಪಕವಾಗಿ ಉತ್ತರಿಸುವಂಥ ಒಂದು ಧೈರ್ಯವನ್ನು ಇಟ್ಟುಕೊಂಡು ಇವತ್ತು ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ ಅದು ನಮ್ಮ ದೈವದ ವಿಷಯ ಇರ್ಬೋದು ಅಥವಾ ಯಾವುದೇ ಧಾರ್ಮಿಕ ವಿಷಯಗಳಿರ್ಬೋದು, ಈ ಜಿಲ್ಲೆಯಲ್ಲಿ ಇಂಥ ಒಂದು ಕೃತಿಗಳನ್ನು ಬಿಡುಗಡೆ ಮಾಡುವಾಗ ನಾವು ತುಂಬ ರಿಸ್ಕ್ ತಗೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಭಾಳಷ್ಟು ಪರಿಣಿತರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಮಾತಾಡುವಂಥ ಭಾಳಷ್ಟು ಒಂದು ಪರಿಣಿತರಿದ್ದಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಅಂಥ ಒಂದು ಸಾಧನೆಯನ್ನು ಕಳೆದ 25 ಕೃತಿಗಳನ್ನು ಬಿಡುಗಡೆ ಮಾಡಿ ಈಗ 26ನೇ ಕೃತಿಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅವರ ಒಂದು ಸಾಧನೆಯನ್ನು ನಾವು ನೋಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಲ್ಲರಿಗೂ ಕೂಡ ಒಂದು ಸಾಹಿತಿಗಳಿರ್ಬೋದು, ಒಂದು ಕವಿಗಳಿರ್ಬೋದು, ಯಾವುದೇ ಒಂದು ಬರವಣಿಗೆಗಳನ್ನು ಮಾಡುವಾಗ ನಾವು ಭಾಳಷ್ಟು ಆಲೋಚನೆಗಳನ್ನು ಮಾಡಿ ಅದು ಜನರಿಗೆ ಯಾವ ರೀತಿಯಲ್ಲಿ ತಲುಪ್ತದೆ, ಯಾವ ರೀತಿಯ ಅದಕ್ಕೆ ಸ್ಪಂದನೆಗಳು ಸಿಗ್ತದೆ ಎಂಬುದನ್ನು ನಾವು ಅರಿಬೇಕಾಗ್ತದೆ. ಯಾಕೆಂದರೆ ಭಾಳಷ್ಟು ಸ್ಪಂದನೆಗಳು ಸಿಕ್ಕಿದೆ, ಭಾಳಷ್ಟು ವಿಚಾರ ಇದರಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಸಾಹಿತಿಗಳು ಕೂಡ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೂಡ ಇವರು ಕಲೆಕ್ಟ್ ಮಾಡಿಕೊಂಡು ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಇವತ್ತು ಕಷ್ಟ, ಯಾಕೆಂತ ಹೇಳಿದರೆ ಪುಸ್ತಕ ಬಿಡುಗಡೆ ಮಾಡೋದಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಎಲ್ಲಕ್ಕೂ ಎಲೆಕ್ಟ್ರಾನಿಕ್, ಡಿಜಿಟಲ್ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನ ಈಗ ತೊಡಗಿಸ್ಕೊಂಡಿದ್ದಾರೆ. ಪುಸ್ತಕಗಳನ್ನು ಓದಲಿಕ್ಕೆ ಯಾರಿಗೂ ಟೈಮ್ ಇಲ್ಲ, ಏನಿದ್ರು ಕೂಡ ಗೂಗಲ್ ಸರ್ಚ್, ಪ್ರತಿಯೊಂದು ವಿಷಯದಲ್ಲಿ ಕೂಡ ಗೂಗಲ್ ಸರ್ಚ್. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ಒಂದು ಆಸಕ್ತಿ ತೆಗೆದುಕೊಂಡು ಈ ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಗೆ ಕೂಡ ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ. ಈ ಒಂದು ಅವಕಾಶ ಕೂಡ ಹೊಂದಿಸ್ತಾ ಹಾಗೆ ಈ ಒಂದು ಏನು ಮಾರುಕಟ್ಟೆಗೆ ಅವರು ಬಿಡುಗಡೆ ಮಾಡ್ತಿರುವಂಥ ಈ ಒಂದು ಪುಸ್ತಕ ಧರ್ಮಚಾವಡಿ ಇದು ಯಶಸ್ವಿಯಾಗಲಿ ಅಂತ ಹರಿಸ್ತಾ ನನ್ನ ಒಂದು ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸುವರ್ಣಸುಂದರ್ ಸರ್. ಇದೀಗ ನಮ್ಮ ಜೊತೆಗೆ ಶುಭೋದಯ ಆಳು ಅವರಿದ್ದಾರೆ. ಅವರು ಕೂಡ ಒಂದು ಶುಭ ನುಡಿಯನ್ನು. ಆತ್ಮೀಯರೇ, ನಮ್ಮ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ರಚಿಸಿದಂಥ ಈ ಧರ್ಮಚಾವಡಿ ಕೃತಿ ಬಹಳ ಅವರು ಸಮಯವನ್ನು ವ್ಯರ್ಥ ಮಾಡುವವರಲ್ಲ. ಈ ಕೊರೋನಾ ಟೈಮಲ್ಲಿ ಕೂಡ ಅವರು ಈ ನಮ್ಮ ತುಳುನಾಡಿನ ಬಗ್ಗೆ, ತುಳುನಾಡಿನ ಸಂಸ್ಕೃತಿ ಬಗ್ಗೆ ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಅವರಿಗೆ ಹಾಗೂ ಈ ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೂ ಈ ಧರ್ಮಚಾವಡಿ ಅನ್ನುವಂಥ ಕೃತಿ ಒಳ್ಳೆಯ ಒಂದು ಸಾಮಾಜಿಕ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭೋದಯ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, ಈಗ ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಕೃತಿಯ ಬಗ್ಗೆ ಸಂವಾದ ನಡೀತದೆ. ಜೊತೆಗೆ ಪ್ರಭಾಕರ್ ನೀರ್ಮಾರ್ಗ ಅವರ ಒಟ್ಟು ಸಾಹಿತ್ಯ ಬದುಕಿನ ಬಗ್ಗೆ ಕೂಡ ಸಂವಾದ ನಡೀತದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ ವೀಕ್ಷಕರೇ, V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಧರ್ಮಚಾವಡಿ ಲೋಕಾರ್ಪಣೆ ಮತ್ತು ಸಂವಾದ. ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಬರೆದಿರುವಂಥ ಕೃತಿ ಧರ್ಮಚಾವಡಿ ಕಾದಂಬರಿ. ಈ ಕಾದಂಬರಿಯ ಬಿಡುಗಡೆ ಸಮಾರಂಭ ಈಗಾಗಲೇ V4 ಸ್ಟುಡಿಯೋದಲ್ಲಿ ನಡೆಯಿತು. ತುಳು ಪರಿಷತ್ತು ಮತ್ತು V4 ನ್ಯೂಸ್ ಜಂಟಿ ಆಶ್ರಯದಲ್ಲಿ ಈ ಒಂದು ಕೃತಿಯನ್ನು ಈಗಾಗಲೇ ಸುವರ್ಣಸುಂದರ್ ಅವರು, ತುಳು ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿರುವಂಥ ಸುವರ್ಣಸುಂದರ್ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಕೃತಿಯ ಬಗ್ಗೆ ಸಂವಾದ ಈಗ ನಡೀಲಿಕ್ಕೆ ಉಂಟು. ಈ ಒಂದು ಸಂವಾದದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರಿದ್ದಾರೆ, ಜೊತೆಗೆ ಡಾಕ್ಟರ್ ವಾಸುದೇವ ಬೆಳ್ಳೆ ಅವರಿದ್ದಾರೆ ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ನಾನು ಮೂರೂ ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಬೆಳ್ಳೆ ಅವರೇ, ಪ್ರಭಾಕರ್ ನೀರ್ಮಾರ್ಗ ಅವರೇ, ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ. ಎಸ್, ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಾಹಿತ್ಯ ವಿಮರ್ಶಕರು, ಜೊತೆಗೆ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪರಿವೀಕ್ಷಕರಾಗಿ, ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಡಾಕ್ಟರ್ ವಾಸುದೇವ ಬೆಳ್ಳೆ ಅವರು ಮುಲ್ಕಿಯ ಸರ್ಕಾರಿ PU ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ, ಸಾಹಿತಿಗಳು, ಸಾಹಿತ್ಯ ವಿಮರ್ಶಕರು. ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಇವತ್ತು ಬಿಡುಗಡೆ ಆದಂಥ ಈ ಧರ್ಮಚಾವಡಿ ಕೃತಿಯ ಲೇಖಕರು. ಪ್ರಭಾಕರ್ ನೀರ್ಮಾರ್ಗ ಅವರ ಇದು 26ನೇ ಕೃತಿ. ಕನ್ನಡದ ಒಬ್ಬ ಶ್ರೇಷ್ಠ ಬರಹಗಾರ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು. ಪ್ರಭಾಕರ್ ನೀರ್ಮಾರ್ಗ ಅವರ ಬಗ್ಗೆ ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಪ್ರಸ್ತುತ ಅವರು ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅವರು ಈ ಕಾಲೇಜಿನಲ್ಲಿ ಈ ಒಂದು ಪ್ರಾಂಶುಪಾಲರಾಗುವ ಮೊದಲು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿದವರು. ಸುಮಾರು 30-35 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿ ತನ್ನ
ಸೇವೆಯ ದಿನಗಳಲ್ಲೇ ಏನು ಸಾಹಿತ್ಯ ಕೃತಿಯನ್ನು ಮಾಡಿಕೊಂಡು ಬಂದವರು. ಏನು ತನ್ನ ಕಾರ್ಯಚಟುವಟಿಕೆಯ ಬಿಗು ಕಾರ್ಯಚಟುವಟಿಕೆಯ ನಡುವೆ ಕೂಡ ಬರವಣಿಗೆ ಅನ್ನೊಂದು ಹವ್ಯಾಸ ಮತ್ತೊಂದು ತಪಸ್ಸಿನ ರೂಪದಲ್ಲಿ ಅವರು ಕಟ್ಟಿಕೊಂಡು ಬಂದವರು. ಆ ಹಿನ್ನೆಲೆಯಿಂದಲೇ, ಆ ಕಾರಣದಿಂದಾಗಿ ಅವರಿಗೆ 25 ಕೃತಿಗಳನ್ನು ರಚಿಸಲಿಕ್ಕೆ ಸಾಧ್ಯವಾಯಿತು. ಇವತ್ತು ಬಿಡುಗಡೆ ಆದಂಥ ಇದು ಕೃತಿ, ಇದು ಧರ್ಮ ಚಾವಡಿ. ವೀಕ್ಷಕರೇ, ಬಹುಮುಖ್ಯವಾಗಿ ನಾನು ಅವರನ್ನು ಹೇಳುವ ಸಂದರ್ಭದಲ್ಲಿ ಹೇಳಬೇಕಾದದ್ದು ಅವರ ಕೃತಿಗಳ ಹಿನ್ನೆಲೆ ಅಥವಾ ಅವರ ಕೃತಿಯನ್ನು ಬರೆಯುವಂಥ ಒಂದು ನೆಲೆ, ಅದು ತುಳು. ಅಂದರೆ ತುಳುವಿನ ಸಂಸ್ಕೃತಿ ಅಥವಾ ತುಳುನಾಡು, ತುಳುವಿನ ಬದುಕಿನ ಹಿನ್ನೆಲೆಯಲ್ಲೇ ಅವರು ಆ ಕೃತಿಗಳನ್ನು ಬರೀತಾರೆ ಅಥವಾ ಕಾದಂಬರಿಗಳನ್ನು ಬರೀತಾರೆ. ಆ ಕಾದಂಬರಿಗಳ ಹೆಸರು ನೋಡಿದರೆ ಸಾಕು, ಇದು ತುಳುನಾಡಿನದ್ದೇ, ತುಳುವಿನ ಮಣ್ಣಿನದ್ದೇ ಅನ್ನುವ ಏನು ಧ್ವನಿಗಳು ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನೋಡಿ, ಕೆಲವು ಹೆಸರನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ. ಮದಿಪ್ಪು, ಜಾತ್ರೆ, ಬಾರಣೆ, ವೇಷ, ದಿಬ್ಬಣ, ಗುರಿಕಾರ, ತರಿಕಿಟ, ಕಾರ್ಣಿಕ, ಕಾಲಚಕ್ರ ಮತ್ತು ಇವತ್ತು ಬಿಡುಗಡೆ ಆದಂಥ ಧರ್ಮ ಚಾವಡಿ. ನಮ್ಮಲ್ಲಿ ಈಗಾಗಲೇ ಇವರ ಈ ಹಿಂದೆ ಬಿಡುಗಡೆ ಆದಂಥ ದಿಬ್ಬಣ ಇಲ್ಲಿ ಇದೆ ಅಥವಾ ವೇಷ ಇದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರ ಕೃತಿಗಳ ಒಟ್ಟು ಆಶಯವೇ ಇರುವಂಥದ್ದು ಅದು ತುಳು ಮಣ್ಣು ಅಥವಾ ತುಳು ನೆಲದ ಹಿನ್ನೆಲೆಯಿಂದ. ನಾನು ಈ ಸಂದರ್ಭದಲ್ಲಿ ಪ್ರಭಾಕರ ನೀರ್ಮಾರ್ಗ ಅವರಿಂದಲೇ ಈ ಒಂದು ಮಾತುಕತೆಯನ್ನು ಆರಂಭಿಸ್ತೇನೆ. ಆಮೇಲೆ ಇವತ್ತು ಬಿಡುಗಡೆ ಆದಂಥ ಧರ್ಮಚಾವಡಿಯ ಬಗ್ಗೆ ಡಾಕ್ಟರ್ ವಾಸುದೇವ ಬೆಳ್ಳೆ ಅವರು ಮಾತಾಡ್ತಾರೆ ಮತ್ತು ಇಡೀ ಒಂದು ಪ್ರಭಾಕರ ನೀರ್ಮಾರ್ಗ ಅವರ ಸಾಹಿತ್ಯ ಬದುಕಿನ ಬಗ್ಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಮಾತಾಡ್ತಾರೆ. ಆ ನಂತರದ ಸೆಷನ್ನಲ್ಲಿ, 2ನೇ ಸೆಷನ್ನಲ್ಲಿ ಪ್ರಭಾಕರ ನೀರ್ಮಾರ್ಗ ಅವರ ಬಗ್ಗೆ ಅಥವಾ ಅವರ ಕೃತಿಗಳ ಬಗ್ಗೆ ಯತೀಶ್ ಕುಡುಪು ಅವರು ಮತ್ತು ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು ಮಾತಾಡ್ತಾರೆ. ಇದೀಗ ಮೊದಲ ಈ ಒಂದು ಸಂವಾದದಲ್ಲಿ ನಮ್ಮ ಜೊತೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಆಮೇಲೆ ಡಾಕ್ಟರ್ ಬೆಳ್ಳೆ ಅವರಿದ್ದಾರೆ. ನಾನು ಈಗ ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರೇ, ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ, ಲಕ್ಷಾಂತರ ವೀಕ್ಷಕರು ಈ ಒಂದು ಬಿಡುಗಡೆ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ. ದೇಶ ವಿದೇಶಗಳಲ್ಲಿ, ಅದು V4 ಸ್ಟ್ರೀಮಲ್ಲಿ ಅಥವಾ V4 ಫೇಸ್ಬುಕ್ಗಳಲ್ಲಿ ಕೂಡ ನೋಡ್ತಾರೆ. ಅಥವಾ ಸುಮಾರು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಉತ್ತರ ಕನ್ನಡ, ಆಮೇಲೆ ಹಾಸನ, ಜೊತೆಗೆ ಚಿಕ್ಕಮಗಳೂರು, ಮಡಿಕೇರಿ, ಆಮೇಲೆ ಶಿವಮೊಗ್ಗ, ಎಲ್ಲ ಜಿಲ್ಲೆಗಳಲ್ಲಿ ನಾವು ಕೇಬಲ್ ವಾಹಿನಿ ಮೂಲಕ ಪ್ರಸಾರ ಮಾಡೋದಲ್ಲದೆ V4 ಸ್ಟ್ರೀಮ್ ಮೂಲಕ ಇವತ್ತು ಜಗತ್ತಿಗೆಲ್ಲೆಡೆ ಕೂಡ ಈ ಒಂದು ನಮ್ಮ V4 ವಾಹಿನಿ ತಲುಪ್ತಾ ಉಂಟು. ಸೊ ಈ ಸಂದರ್ಭದಲ್ಲಿ ನಾನು ಮೊದಲಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಈ ಧರ್ಮ ಚಾವಡಿ ಆ ಕೃತಿಯ ಹಿನ್ನೆಲೆ ಏನು, ಅದರ ಆಶಯ ಏನು, ಅದರಲ್ಲಿ ಏನು ನೀವು ಕಥನವನ್ನು ಕಟ್ಟಿಕೊಡ್ತಾ ಇದ್ದೀರಿ ಅಂತ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಿದ್ದ V4 ಮೀಡಿಯಾ ಹಾಗೂ ನನ್ನ ಸಾಹಿತ್ಯ ಬಳಗ, ತುಳು ಸಾಹಿತ್ಯ ಪರಿಷತ್, ಇವರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಈಗಾಗಲೇ ತಿಳಿಸಿದಂತೆ ಇದು ನನ್ನ 22ನೇ ಕಾದಂಬರಿ. ನಾನು ಈ ಮಣ್ಣಿನಲ್ಲಿ, ತುಳುನಾಡಿನಲ್ಲಿ ಬದುಕಿ ಬಾಳಿದವ, ಬೆಳೆದವ. ಈ ನಿಟ್ಟಿನಲ್ಲಿ ನನಗೆ ಇಲ್ಲಿಯ ಜನಜೀವನ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಬದುಕು ನನಗೆ ಈ ಕಾದಂಬರಿಗಳನ್ನು ರಚಿಸಲು ಸಾಧ್ಯವಾಗಿದೆ. ನಾನು ಊರೆಲ್ಲ ಸುತ್ತಾಡಿದ್ದೇನೆ, ಆದರೆ ತುಳುನಾಡಿನಲ್ಲಿರುವ ವಿಶೇಷ ಸಂಸ್ಕೃತಿ ಇದು ನಮ್ಮ ಕರ್ನಾಟಕದವರಿಗೂ ಪರಿಚಯ ಮಾಡಿಕೊಡಬೇಕ ಹಂಬಲದಿಂದ ನಾನು ಈ ಕೃತಿಗಳನ್ನು ರಚಿಸಿದ್ದೇನೆ. ತುಳುನಾಡಿನ ವಿಚಾರವಾಗಿ ನಾನು ಬರೆದಿರ್ತೇನೆ. ಈ ಸಂದರ್ಭದಲ್ಲಿ ನನ್ನ ಧರ್ಮಚಾವಡಿ ಕೃತಿ ಬಿಡುಗಡೆಯಾಗ್ತಿದೆ. ಈ ಧರ್ಮಚಾವಡಿ ಕೃತಿ ತುಳುನಾಡಿನಲ್ಲಿ ದೈವಾರಾಧನೆಗಳೇ ಇಡೀ ಜಾನಪದ ಜಗತ್ತು ನಮ್ಮಲ್ಲಿ ಮೈಯೇರಿಸಿ ಬಂದು ಇಡೀ ಜಗತ್ತನ್ನೇ, ಇಡೀ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ನಿಯಂತ್ರಿಸುವ ಕೆಲಸ ಮಾಡ್ತಿದೆ, ಧರ್ಮವನ್ನು ರಕ್ಷಿಸುವ ಕೆಲಸ ಮಾಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನನ್ನ ಧರ್ಮಚಾವಡಿ ಕೃತಿಯನ್ನು ರಚಿಸಿದ್ದೇನೆ. ಇದೊಂದು ನನ್ನ ದೊಡ್ಡ ಕೃತಿಯನ್ನು ನಾನು ಭಾವಿಸುವುದಿಲ್ಲ, ಆದರೆ ತುಳುನಾಡಿನ ದೈವಾರಾಧನೆ ಬಗ್ಗೆ ಪರಿಚಯ ಮಾಡಿಕೊಡ್ತದೆ ಎಂದು ಹೇಳಲು ಹೆಮ್ಮೆ ಪಡ್ತಿದ್ದೇನೆ. ಎಸ್ ನಾನು ಆಮೇಲೆ ನಿಮ್ಮ ಹತ್ರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವಾಸುದೇವ ಬೆಳ್ಳೆ ಅವರು ಈ ಕೃತಿಗೆ ಒಂದು ಬೆನ್ನುಡಿಯನ್ನು ಕೂಡ ಬರೆದಿದ್ದಾರೆ. ವಾಸುದೇವ ಬೆಳ್ಳೆ ಅವರೇ, ಒಟ್ಟು ಈ ಒಂದು ಧರ್ಮಚಾವಡಿ ಕೃತಿಯ ಆಶಯ ಏನಿರ್ಬೋದು ಅಥವಾ ಅದರ ನಿಮ್ಮ ಪ್ರಕಾರ, ನಿಮ್ಮ ಒಂದು ವಿಮರ್ಶೆಯ ಪ್ರಕಾರ ಈ ಕೃತಿ ಏನನ್ನು ಹೇಳ್ತಾ ಉಂಟು ಅಥವಾ ಒಂದು ಕಥನವನ್ನು ಯಾವ ರೀತಿ ಕಟ್ಟಿಕೊಡ್ತಾ ಉಂಟು?
ಮೊದಲಿಗೆ ನಾನು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವ್ರನ್ನ ಅಭಿನಂದಿಸ್ತೇನೆ. ಇಂಥ ಒಂದು ಉತ್ತಮವಾದ ಕೃತಿಯನ್ನು, ಸಂಸ್ಕೃತಿಯ ವಿಪುಲವಾದಂಥ ಪರಿಕರಗಳನ್ನು ಇಟ್ಕೊಂಡು, ಸಂಸ್ಕೃತಿ ವಿಪುಲವಾದ ಮಾಹಿತಿಯನ್ನು ಇಟ್ಟುಕೊಂಡು, ಹಲವಾರು ರೀತಿಯ ಏನು ಸಾಂಸ್ಕೃತಿಕ ದ್ರವ್ಯವನ್ನು ಇಟ್ಟುಕೊಂಡು ಬರೆದಿರುವಂಥ ಕೃತಿ. ಅಂದರೆ ಎಲ್ಲ ಪೇಜ್ಗಳನ್ನು ನಾವು ನೋಡ್ತಾ ಹೋದರೆ, ಪುಟಗಳನ್ನು ನೋಡ್ತಾ ಹೋದರೆ ಬೇರೆ ಬೇರೆ ಆಚರಣೆಗಳ ಬಗ್ಗೆ, ತುಳುನಾಡಿನ ಬೇರೆ ಬೇರೆ ಆಚರಣೆಗಳ ಬಗ್ಗೆ, ರಿಚುವಲ್ಗಳ ಬಗ್ಗೆ, ಸಾಮಾಜಿಕ ಪದ್ಧತಿಯ ಬಗ್ಗೆ ಇದರಲ್ಲಿ ಬಹಳಷ್ಟು ಮಾಹಿತಿ ಇದೆ. ನಮ್ಮ ಇವತ್ತಿನ ಪೀಳಿಗೆಗೆ ಗೊತ್ತಿರದ, ಅರಿವಿರದ ಎಷ್ಟೋ ಮಾಹಿತಿಗಳನ್ನು ಲೇಖಕರು, ಕಾದಂಬರಿಕಾರರು, ನೀರ್ಮಾರ್ಗ ಅವರು ಸಂಗ್ರಹಿಸಿ ಅದನ್ನು ಭಾಳ ಚೆನ್ನಾಗಿದ್ದ ಭಾಷೆಯಲ್ಲಿ ಓದಿಸಿಕೊಂಡು ಹೋಗುವಂಥ ಕೃತಿ. ನೀವು ಆರಂಭ ಮಾಡಿದರೆ ಕೊನೆಯವರೆಗೆ ಅದನ್ನು ಮುಗಿಸಬೇಕು ಅನ್ನುವಂಥ ಒಂದು ಒತ್ತಾಸೆಯನ್ನು, ಹಂಬಲವನ್ನು, ಆಕರ್ಷಣೆಯನ್ನು ಉಂಟು ಮಾಡುವಂಥ ಕೃತಿಯನ್ನು ಕೊಟ್ಟದ್ದಕ್ಕೆ ನಾನು ಪ್ರಭಾಕರ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಕೃತಿಯ ಬಗ್ಗೆ 4 ಮಾತು ಹೇಳುವುದಾದರೆ, ಇದು ಬಾಳರಕೋಡಿ ಅನ್ನುವಂಥ ನೀರ್ಮಾರ್ಗ ಹತ್ತಿರದ ಒಂದು ಧರ್ಮ ಚಾವಡಿಯ ಬಗ್ಗೆ ಪ್ರಧಾನವಾಗಿ ಪ್ರಭಾಕರ್ ನೀರ್ಮಾರ್ಗ ಅವರ ಊರು, ಆ ಊರಿನ ಪಕ್ಕದಲ್ಲಿರುವಂಥ ಬಾಳರಕೋಡಿ ಅನ್ನುವಂಥ ಒಂದು ಪ್ರದೇಶವನ್ನು ನೇಮಿಸಿಕೊಂಡು ಗುರುತಿಸಿಕೊಂಡು ಬರೆದಿರುವಂಥ ಒಂದು ಕೃತಿ. ಅಂದರೆ ಇದರ ವಿಶೇಷತೆ ಏನಂತಂದರೆ, ಇದು ಧರ್ಮ ಚಾವಡಿ. ನಮ್ಮಲ್ಲಿ ತುಳುನಾಡಲ್ಲಿ ಧರ್ಮ ಚಾವಡಿ, ಧರ್ಮಸಾನ, ಧರ್ಮದೈವ ಈ ಥರದ ಹೆಸರುಗಳು ಬಹಳ ವಿಪುಲವಾಗಿ ನಾವು ಕೇಳ್ತೀವಿ. ವಿಶೇಷವಾಗಿ 5 ರಾಜಂದೈವಗಳು ಒಂದು ಚಾವಡಿಯಲ್ಲಿ ನೆಲೆಯಾಗಿ ಒಂದು ಆಚರಣೆಗೆ ಒಳಗಾಗುವಂಥ ಒಂದು ಸಂಕೇತವನ್ನು, ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಡೆಯುವಂಥ ಒಂದು ಆಚರಣೆಯನ್ನು ಈ ಕೃತಿಯೊಳಗೆ ತಂದು ಅವರು ಈ ಕಾದಂಬರಿಯನ್ನು ಕಟ್ತಾರೆ. ಅಂದರೆ ಆ ಚಾವಡಿಗೆ ವಿಶೇಷತೆ ಏನಂದರೆ ಅಲ್ಲಿ ನ್ಯಾಯ, ಧರ್ಮ ಚಾವಡಿ ಅಂತ ಹೇಳಿದ್ರೆ ಅದು ನ್ಯಾಯ ತೀರ್ಮಾನವಾಗುವ ಚಾವಡಿ ಅಂತ. ಸೊ ಅಂತ ಒಂದು ಕೇಂದ್ರವನ್ನು ಇಟ್ಟುಕೊಂಡು ಈ ಕಾದಂಬರಿ ಅದರ ಸುತ್ತ ನಡೆಯುವ ಒಂದು ಮನೆತನದ ಕಥೆಯನ್ನ ಇಲ್ಲಿ ಅದು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ಅಲ್ಲಿ 2-3 ತಲೆಮಾರು ಬರುತ್ತೆ. ಅಪ್ಪ, ಮಕ್ಕಳಂದಿರು ಅವರೆಲ್ಲ ಹೆಸರು ಬರುತ್ತೆ. ಕೇಶವರಾಯರು, ಸುಂದರರಾಯರು, ಜಗನ್ನಾಥರಾಯರು, ಅವರ ಮಡದಿಯಂದರು, ಇವರೆಲ್ಲ ಅಂದ್ರೆ ಅದು ಬರೀ ದೈವಗಳ ಧರ್ಮ ಚಾವಡಿ ಮಾತ್ರ ಅಲ್ಲ, ಕುಟುಂಬವೂ ಕೂಡ ಧರ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಬಾಳಿ ಬದುಕಿದಂಥ ಒಂದು ಕುಟುಂಬ. ಊರನ್ನು ಇಟ್ಟುಕೊಂಡು ದೇವರ ಸೇವೆಗಳನ್ನು ಮಾಡಿಕೊಂಡು, ಆಚರಣೆಗಳನ್ನು ಮಾಡಿಕೊಂಡು, ಮದುವೆ ಇತ್ಯಾದಿಗಳಲ್ಲಿ ಇಡೀ ಊರನ್ನು ಒಳಗು ಮಾಡಿಕೊಂಡು ಬಂದಂಥ ಒಂದು ಕೂಡುಕಟ್ಟನ ಒಂದು ರೂಪದ ಒಂದು ತುಳುನಾಡಿಗೆ ಒಪ್ಪುವಂತ ನಮ್ಮ ಒಂದು ಹಳೆಯ ತಲೆಮಾರಿನ ಒಂದು ಕಥನ ಇದು. ಹಾಗೆ ನೋಡಿದ್ರೆ ಇದರ ಕಾಲದ ದೃಷ್ಟಿಯಲ್ಲಿ ಹೇಳೋದ್ರೆ ಇದು ಆಧುನಿಕ ಪೂರ್ವದ ಕತೆ. ವಿಶೇಷವಾಗಿ ತುಳುನಾಡಿಗೆ ಪ್ರವೇಶ ಮಾಡೋ ಪೂರ್ವದ ಒಂದು ಕಥೆಯನ್ನ ಇದು ಹೇಳುತ್ತೆ. ಅಥವಾ ಆಧುನಿಕತೆಗೆ ಕಾಲಿಡುವುದಕ್ಕಿಂತ ಹತ್ತಿರದಲ್ಲಿ ಅದರ ಕಾಲಘಟ್ಟ ಇರುವುದನ್ನು ಗಮನಿಸಬಹುದು. ಹೋದಾಗೆ ಹಳೆಯ ತಲೆಮಾರಿಗೆ ತಮ್ಮ ನೆನಪುಗಳನ್ನು ಬಹುಶಃ ಅಲ್ಲಿ ಒಂದು ಏನು ಮರುಕಳಿಸುವಂತ ನೆನಪು, ಆ ತುಳುನಾಡು ಈ ತರದಿತ್ತು ಅಂತ ನಮ್ಮ ಇವತ್ತಿನ ಪೀಳಿಗೆಗೆ ನಮ್ಗೆ ಇದೆಲ್ಲ ಗೊತ್ತಿಲ್ಲ, ಈ ಕೃತಿಯ ಮೂಲಕ ನಾವು ತಿಳಿಯಬಹುದು ಅಂತ ಅಂದುಕೊಳ್ಳಬಹುದಾದಂತ ಒಂದು ದೃಷ್ಟಿಯನ್ನ ಈ ಕಾದಂಬರಿ ನಮಗೆ ಕೊಡ್ತದೆ. ಅಂದ್ರೆ ಇದರಲ್ಲಿ ಬರುವಂಥದ್ದು ಬಹಳ ದೊಡ್ಡ ಕಥನ ಅಲ್ಲ, ಆದ್ರೆ ಇದರಲ್ಲಿ ಬರುವಂತ ಕಥನ ಬಹಳ ಸಣ್ಣದು, ಆದ್ರೆ ದ್ರವ್ಯ ಬಹಳ ವಿಪುಲವಾದ್ದು. ಅಂದ್ರೆ ಒಂದು ಕೇಶವರಾಯರಿಂದ ಸುಂದರರಾಯನಿಂದ ಜಗನ್ನಾಥರಾಯನಿಗೆ ಅಧಿಕಾರ ಹಸ್ತಾಂತರ ಆಗುವ ಒಂದು ಕತೆ ಅಷ್ಟೇ ವಿಶೇಷವಾಗಿ. ಆದರೆ ಅಲ್ಲಿರುವಂಥ ಆ ಜನರ ಮಾನವೀಯತೆ, ಒಳ್ಳೆತನ, ಇದೊಂದು ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ತುಳುನಾಡಿನ ಕುರಿತಂತೆ ಹಲವಾರು ಜನ ಕಾದಂಬರಿಗಳನ್ನು ಬರೆದಿದ್ದಾರೆ, ಆದರೆ ಪ್ರಾದೇಶಿಕ ಸಂಸ್ಕೃತಿ ದಟ್ಟವಾಗಿ ಕೃತಿಯಲ್ಲಿ ಹರಡಿ ಬರೆದಿರುವಂತರು ಬಹಳ ಕಡಿಮೆ ಜನ. ಅದರಲ್ಲಿ ಪ್ರಭಾಕರ್ ನೀರ್ಮಾರ್ಗ ಒಂದು. ಅಂದ್ರೆ ತುಳುವಿನ ಸಂಸ್ಕೃತಿ, ಆಚರಣೆ, ಕೂಡುಕಟ್ಟು, ಬದುಕು, ಸಾಮಾಜಿಕತೆ, ಅಲ್ಲಿಯ ಬೇರೆ ಬೇರೆ ಆಟಗಳು, ಇದನ್ನ ಇಟ್ಟುಕೊಂಡು ಬರೆದಿರುವಂತ ಕೃತಿಕಾರರಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ತುಳುನಾಡು ಬಹಳ ವಿಶೇಷವಾಗಿ ಹೆಸರು ಬಹಳಷ್ಟು ಲೇಖಕರಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಪ್ರಭಾಕರ್ ನೀರ್ಮಾರ್ಗರು ಕೂಡ ಒಬ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಂದು ಮಾತನ್ನು ಇಲ್ಲೇ ಪ್ರಸ್ತಾಪಿಸಬೇಕು. ಈ ಕೃತಿ ಹಳೆಯ ತಲೆಮಾರಿನ ಕಥೆಯನ್ನು ಒಳಗೊಂಡಿದ್ರು ಕೂಡ ಇಲ್ಲಿ ಬರುವಂತ ದೃಷ್ಟಿಕೋನ ಇದೆಯಲ್ಲ ಸ್ವಲ್ಪ ಆಧುನಿಕವಾದದ್ದು. ಇದನ್ನ ನಾನು ಪ್ರಸ್ತಾಪ ಮಾಡಲೇಬೇಕು. ಒಂದು ಆಧುನಿಕತೆಗೆ ತೆರೆದುಕೊಳ್ಳುವ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಿ ಇದೆ. ಮತ್ತೆ ಅಲ್ಲಿ ಕಾಣುವಂತ ನ್ಯಾಯಪರ ದೃಷ್ಟಿಕೋನ ಇದೆಯಲ್ಲ, ಒಂದು ಸ್ವಲ್ಪ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಹತ್ತಿರವಾದಂತ ಅಥವಾ ಅದರ ದೃಷ್ಟಿಕೋನಗಳನ್ನು ಪ್ರತಿಫಲಿಸಬಲ್ಲಂತ
ನೋಟಗಳನ್ನು ಈ ಕೃತಿ ಕೊಡುತ್ತೆ. ಅದಕ್ಕೆ ನಾನು ಉದಾಹರಣೆ ಕೊಡ್ಬೋದು Yes, ಸಮಯಾವಕಾಶ. ವಿವರವಾಗಿ ಮತ್ತೆ ನಾನು ನಿಮ್ಮ ಹತ್ರ ಬರ್ತೇನೆ. ಈಗ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಾಹಿತ್ಯ ವಿಮರ್ಶಕರು ಮತ್ತು ಏನು ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗಂತೆ ಏನು ಪ್ರಭಾಕರ್ ನೀರ್ಮಾರ್ಗ ಅವರು ಸುಮಾರು ಈ ಮೊದಲಿನ 25 ಕೃತಿಗಳ ಬಗ್ಗೆ ಕೂಡ ಒಂದು ಒಳ್ಳೆಯ ರೀತಿಯ ಅಧ್ಯಯನ ಮತ್ತು ವಿಮರ್ಶೆ ಮಾಡಿದಂಥ ಲೇಖಕರು. ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ನಾನು ನಿಮ್ಮ ಹತ್ರ ಕೇಳುವಂಥದ್ದು ಒಟ್ಟು ಪ್ರಭಾಕರ್ ನೀರ್ಮಾರ್ಗ ಅವರ ಸಾಹಿತ್ಯ ಬದುಕು ಮತ್ತು ಅವರ ಕೃತಿಗಳ ಬಗ್ಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿಕೊಳ್ತಾ ಬಂದರೆ ಸರಿಸುಮಾರು 20ನೇ ಶತಮಾನದ ಕೊನೆಯ 2-3 ದಶಕಗಳು ಮತ್ತು 21ನೇ ಶತಮಾನದ ಆರಂಭದ ಈ ಅವಧಿಯ ಹೊತ್ತಲ್ಲಿ ಕನ್ನಡ ಇಡೀ ಸಾಹಿತ್ಯದ ಸ್ವರೂಪ, ವಸ್ತು, ಧೋರಣೆ ಮತ್ತು ವಿನ್ಯಾಸ ದೃಷ್ಟಿಯಿಂದ ಹಲವು ಬಗೆಯ ಬದಲಾವಣೆಗಳನ್ನು ಕಂಡುಕೊಂಡಿತು. ಅದರಲ್ಲಿ ಒಂದು ಸಾಹಿತ್ಯ ಬರವಣಿಗೆ ಅನ್ನೋದು ಕೇವಲ ಮೇಲ್ವರ್ಗದ ಮೇಲ್ಸ್ತರದ ವಿಚಾರಕ್ಕೆ ಸಂಬಂಧಪಟ್ಟದಲ್ಲ. ಮಧ್ಯಮ ವರ್ಗದವರು, ತಳ ಸಮುದಾಯದವರು ಕೂಡ ಸಾಹಿತ್ಯದ ಒಳಗಡೆ ಪ್ರವೇಶ ಮಾಡಬಹುದು, ಅವರು ಕೂಡ ಸಾಹಿತ್ಯಕ್ಕೆ ಒಂದು ವಸ್ತು ಆಗಬಹುದು ಅನ್ನುವ ಯೋಚನೆಗಳು ಹುಟ್ಟುಕೊಂಡವು. ಪ್ರಭಾಕರ್ ನೀರ್ಮಾರ್ಗರ ಬರಹಗಳನ್ನ ಈ ಒಂದು ಧೋರಣೆಯ ಮುಂದುವರಿದ ಭಾಗವಾಗಿಯೇ ಗಮನಿಸಿಕೊಳ್ಬಹುದು ಅಂತ ನಾನು ಭಾವಿಸ್ತೀನಿ. ಪ್ರಭಾಕರ್ ನೀರ್ಮಾರ್ಗ ಅವರ ಈವರೆಗಿನ 25 ಕಾದಂಬರಿಗಳನ್ನು ಒಟ್ಟಾಗಿ ಗಮನಿಸಿದ್ರೆ ಇಲ್ಲಿ ಹೆಚ್ಚಾಗಿ ಬರುವ ಪಾತ್ರಗಳು ಸಮಾಜದ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗವನ್ನೇ ಪ್ರತಿನಿಧಿಸುವಂಥವುಗಳು. ಸರಿ. ಅತ್ಯಂತ ತಳ ಸಮುದಾಯದಿಂದ ಬಂದ ವ್ಯಕ್ತಿಯೊಬ್ಬನ ನೋವು ಎಂಥದ್ದು, ತುಡಿತ ಎಂಥದ್ದು, ಆತನ ಬದುಕು ಮತ್ತು ಸಂಸ್ಕೃತಿ ಎಂಥದ್ದು, ಆತ ಪಾಲಿಸಿಕೊಂಡು ಬಂದ ಆಚಾರ ವಿಚಾರಗಳು ಏನು ಅನ್ನೋದನ್ನ ಪ್ರಭಾಕರ್ ನೀರ್ಮಾರ್ಗ ಅವರ ಕಾದಂಬರಿಗಳು ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದವು. ಅದರೊಂದಿಗೆ ಅವರ ಆರಂಭದ ದಾಯಿತ್ವದಿಂದ ಹಿಡಿದು ಧರ್ಮಚಾವಡಿಯವರೆಗಿನ ಹೆಚ್ಚಿನ ಎಲ್ಲ ಕಾದಂಬರಿಗಳು ಇಲ್ಲಿಯ ಆರಾಧನೆಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಾತಾಡ್ತವೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿಯ ನೆಲದ ದನಿಯಾಗಿ ಈ ಕಾದಂಬರಿಗಳು ರೆಪ್ರೆಸೆಂಟೇಷನ್ಗೆ ಒಳಗೆ. ಬಹುಶಃ ಹೆಸರುಗಳೇ ಅದಕ್ಕೆ ಸಾಕ್ಷಿ. ಅವರ ಏನು ಕಥೆ ಕಾದಂಬರಿಗಳದು ಕಾರ್ಣಿಕ, ಕಾಲಚಕ್ರ, ದಿಬ್ಬಣ, ವೇಷ, ದಿಂಗಿಣ. ಈ ಎಲ್ಲ ಕಾದಂಬರಿಗಳನ್ನ ಒಟ್ಟಾಗಿ ಗಮನಿಸಿಕೊಂಡ್ರೆ ನಂಗೆ 3 ಅಂಶಗಳು ಬಹಳ ಗಮನ ಸೆಳಿತವೆ. ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂತ ಅನ್ಕೊಳ್ತೀನಿ. ಹೇಳಿ ಸರ್. ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇದೆ, ಬರವಣಿಗೆ ಅಂದ್ರೆ ಅದು ಅಧ್ಯಾಪನದಲ್ಲಿ ತೊಡಗಿರುವವರಿಗೆ ಸಂಬಂಧಪಟ್ಟದ್ದು, ಪ್ರಭಾಕರ್ ನೀರ್ಮಾರ್ಗ ಅವರು ಪತ್ರಕರ್ತರಿಗೆ ಸಂಬಂಧಪಟ್ಟದ್ದು, ಮಾಧ್ಯಮದ ಒಳಗಡೆ ಇರೋರಿಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಅವರ ವೃತ್ತಿ ಮತ್ತು ಪ್ರವೃತ್ತಿಗೆ ಹೆಚ್ಚು ಹೊಂದಾಣಿಕೆ ಆಗ್ತದೆ ಅಂತ. ಪ್ರಭಾಕರ ನೀರ್ಮಾರ್ಗ ಅವರು ತಮ್ಮ ಬದುಕಿನ ಬಹು ಅವಧಿಯನ್ನ ಕಳೆದು ಆಡಳಿತದ ಜೊತೆ 1982 ಹೊತ್ತಿಗೆ ಅವರು ವಿಶ್ವವಿದ್ಯಾನಿಲಯದ ಸಿಬ್ಬಂದಿಯಾಗಿ ಸೇರ್ಕೊಂಡು ಮುಂದೆ ಉಪಕುಲ ಸಚಿವರಾಗಿ ದೂರ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾಗಿ ಕೆಲಸ ಮಾಡಿದವರು. ಮತ್ತು ಅವರ ಆಡಳಿತದ ಕೆಲಸಗಳು ಹೆಂಗೆ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ಪೂರ್ತಿಯಾಗಿ ಆಡಳಿತದ ಜೊತೆನೇ ಇದ್ದವರು. ಮಂಗಳೂರು ವಿಶ್ವವಿದ್ಯಾನಿಲಯದ 200ಕ್ಕೂ ಹೆಚ್ಚು ಕಾಲೇಜುಗಳ ಜೊತೆ ನಿರಂತರವಾದ ಒಡನಾಟ ಮತ್ತು ಸಂಪರ್ಕಗಳನ್ನು ಆ ನಡುವೆ ಬರವಣಿಗೆಯ ಕ್ರಿಯಾಚರಣೆಯನ್ನು ಬಳಸ್ಕೊಂಡ್ರು. ಏನ್ ಸಂದೇಶ ಸಾರ್ತಾ ಇದೆ ಸಂಗತಿ ಅಂದ್ರೆ, ಬರವಣಿಗೆ ಅನ್ನೋದು ವೃತ್ತಿ ಕೇಂದ್ರಿತವಾದದ್ದಲ್ಲ ಅಥವಾ ಇಂಥದ್ದೇ ನಿರ್ದಿಷ್ಟ ವೃತ್ತಿಯ ಚೌಕಟ್ಟಿಗೆ ಒಳಪಟ್ಟದಲ್ಲ. ಆಸಕ್ತಿ, ಹವ್ಯಾಸ, ಶ್ರದ್ಧೆಯನ್ನು ಇಟ್ಕೊಂಡ ಯಾರು ಕೂಡ ವೃತ್ತಿಯನ್ನು ದಾಟಿ ಮೀರಿಯೂ ತನ್ನ ಹವ್ಯಾಸದ ನೆಲೆಯಲ್ಲಿ ಬರವಣಿಗೆಗಳನ್ನು ಮುಂದುವರಿಸಬಹುದು ಅನ್ನೋದಕ್ಕೆ ಬಹಳ ಒಳ್ಳೆಯ ನಿದರ್ಶನವಾಗಿ ಪ್ರಭಾಕರ್ ಅವರು ನಿಲ್ತಾರೆ. 2ನೇ ಸಂಗತಿ, ಪ್ರಭಾಕರ್ ಅವರ ಮಾತೃಭಾಷೆ ತುಳು. ಬರವಣಿಗೆಗೆ ಆಯ್ದುಕೊಂಡದ್ದು ಅವರು ಕನ್ನಡ ಭಾಷೆಯನ್ನು. ಇದರ ಹಿಂದಿನ ಬಹಳ ಮುಖ್ಯವಾದ ಕಾಳಜಿ ಇದ್ದದ್ದು, ಯಾಕಂದ್ರೆ ಅವರು ತುಳುವಿನಲ್ಲೂ ಚಿಕ್ಕ ಪುಟ್ಟ ಬರಹಗಳನ್ನು ನಿರೂಪಿಸಿದ್ದಾರೆ, ಇಲ್ಲ ಅಂತಲ್ಲ. ತುಳುನಾಡಿನ ಸಂಸ್ಕೃತಿ, ಇಲ್ಲಿಯ ಬದುಕಿನ ಕ್ರಮ, ಇಲ್ಲಿಯ ಜೀವನ ವಿಧಾನಗಳು ಕೇವಲ ಈ ಭೌಗೋಳಿಕ ಆವರಣಕ್ಕೆ ಮಾತ್ರ ಮಿತಗೊಳ್ಳದೆ ತುಳುನಾಡಿನ ಸಾಂಸ್ಕೃತಿಕ ಗಡಿರೇಖೆಗಳನ್ನು ದಾಟಿ ಕರ್ನಾಟಕದ ಉದ್ದಗಲಕ್ಕೂ ಇಲ್ಲಿಯ ಬದುಕೆಂಥದ್ದು, ಇಲ್ಲಿಯ ಜೀವನ ಕ್ರಮ ಎಂಥದ್ದು ಅನ್ನೋದನ್ನು
ನಾಡಿನ ಎಲ್ಲ ಜನ ಅರ್ಥ ಮಾಡಿಕೊಳ್ಳುವ ಹಾಗಾಗಬೇಕು. ತುಳುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆ ಅನ್ನೋದು ಮಲೆನಾಡು ಬಯಲುಸೀಮೆ ನಗರದ ಕೇಂದ್ರದ ಒಳಗಡೆಯೂ ಅದು ಪಸರಿಸುವಂತಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕನ್ನಡವನ್ನು ಮಾಧ್ಯಮವಾಗಿ ಅವರು ತನ್ನ ಬರವಣಿಗೆ ಭಾಷೆಗೆ ಬಳಸ್ಕೊಂಡ್ರು. ಮೂರನೇ ಸಂಗತಿ ಪ್ರಭಾಕರ್ ಅವರು ಕೇವಲ ಬರಹಗಾರ ಮಾತ್ರ ಅಲ್ಲ, ಒಬ್ಬ ಸಂಶೋಧಕ ಕೂಡ ಹೌದು. ಮಂಗಳೂರು ಕ್ರಾಂತಿಯಂತಹ ಚಾರಿತ್ರಿಕ ಕಾದಂಬರಿಗಳನ್ನು ನೀವು ಗಮನಿಸ್ಕೊಂಡ್ರೆ ಸಂಶೋಧಕನೊಬ್ಬನ ಒಳನೋಟ ಅದರಲ್ಲಿದೆ. ಕೆನರಾ ಕೊಡಗು ಬಂಡಾಯದ ಬಗ್ಗೆ ಅವರು PhD ಪದವಿಗಾಗಿ ಸಂಶೋಧನೆ ನಡೆಸಿ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆ ವಿಭಾಗದಿಂದ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಒಬ್ಬ ಸಂಶೋಧಕ, ಒಬ್ಬ ಗಂಭೀರ ಬರಹಗಾರ ಕಾದಂಬರಿಯನ್ನ ತನ್ನ ಪ್ರಧಾನ ಬರಹದ ಮಾಧ್ಯಮವಾಗಿ ಯಾಕೆ ಆಯ್ಕೆ ಮಾಡಿಕೊಂಡ ಕೇಳಿದ್ರೆ, ಕಾದಂಬರಿ ಅಂತ ಕಥನ ಪ್ರಕಾರ ಅತ್ಯಂತ ಸಾಮಾನ್ಯ ಓದುಗರನ್ನು ಹತ್ತಿರದಿಂದ ತಲುಪಬಹುದು. ಪಂಡಿತರಿಂದ ಪಾಮರರವರೆಗೂ ಸಾಮಾನ್ಯ ಓದುಗರು, ವಿದ್ಯಾರ್ಥಿಗಳು, ಎಳೆಯವರು, ಹಳ್ಳಿಗರೂ ಕೂಡ ತುಳುನಾಡಿನ ಬದುಕು, ಜೀವನ ಕ್ರಮ, ಇಲ್ಲಿಯ ರೀತಿ ನೀತಿಗಳನ್ನು ಕಾದಂಬರಿಯ ರೂಪದಲ್ಲಿ ಅವರು ಕಟ್ಟಿಕೊಟ್ಟಾಗ ಹೆಚ್ಚು ಜನರನ್ನ ಅದು ತಲುಪ್ತದೆ ಅನ್ನೋ ಕಾರಣಕ್ಕಾಗಿ ಈ 3 ನೆಲೆಯಿಂದ ಪ್ರಭಾಕರ್ ಅವರ ಬರಹಗಳು ವಿಶಿಷ್ಟ ಅಂತ ನಂಗೆ ಅನಿಸುತ್ತೆ. ಎಸ್ ಇದು ನಾನು ಮತ್ತೆ ಬೆಳ್ಳೆ ಅವರ ಹತ್ರ ಸರ್, ನೀವು ಆಗಲೇ ಇಲ್ಲಿ ಒಂದು ಮಾತನ್ನು ಹೇಳಿದ್ರಿ, ತುಳುನಾಡು ಆಧುನಿಕತೆಗೆ ತೆರೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಧರ್ಮಚಾವಡಿಯಲ್ಲಿ ಕಾಣ್ತೇವೆ ಅಂತ. ಈಗ ಇದನ್ನು ಹೇಗೆ ಅಂದರೆ, ಈ ಕಾದಂಬರಿಯ ಒಂದು ಅಂತಸತ್ವ ಅಂತ ಏನಂತಂದ್ರೆ, ಅದು ಒಳ್ಳೆದನ್ನು ಗುರುತಿಸುತ್ತೆ. ಅಂದರೆ ಪ್ರಭಾಕರ ನೀರ್ಮಾರ್ಗ ಅವರಲ್ಲಿರುವಂಥ ಗುಣ ಅಂದರೆ ಒಳ್ಳೆದನ್ನು ಮಾಡಿ ತೋರಿಸುವವರು ಅಥವಾ ಒಳ್ಳೆದಕ್ಕೆ ಪ್ರತಿಸ್ಪಂದಿಸುವವರು ಜನರಿಗೆ. ನಾವು ಅವರ ಕಚೇರಿಗಳಿಗೆ ಹೋದಾಗಲೂ ಕೂಡ ಅವರ ಬದುಕಲ್ಲಿ ಒಳ್ಳೆದನ್ನು ನೋಡ್ತಾರೆ ಅವರು. ಈ ಕಾದಂಬರಿ ಕೂಡ ತುಳುನಾಡಿನ ಒಳ್ಳೆ ಎಸೆನ್ಸನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡುತ್ತೆ, ಅದರ ಸತ್ವವನ್ನು ಹೀರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಜಮೀನ್ದಾರರ ಕುಟುಂಬವೇ. ಈಗ ಜಗನ್ನಾಥರಾಯರದು ಒಂದು ಜಮೀನ್ದಾರರ ಕುಟುಂಬ, ಆದರೆ ಜಮೀನ್ದಾರ ಕುಟುಂಬ ಆದರೂ ಕೂಡ ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಅವರಿಗೆ ಮುಖ್ಯ ಆಗುತ್ತೆ. ಹಾಗಾಗಿ ತುಳುನಾಡಿನ ಬೇರೆ ಬೇರೆ ಸ್ಟ್ರಕ್ಚರ್ಗಳಲ್ಲಿರುವಂಥ ಒಳ್ಳೆಯ ಮೌಲ್ಯಗಳನ್ನು, ಒಳ್ಳೆಯ ಎಸೆನ್ಸನ್ನು ಅವ್ರು ಕೊಡಬೇಕು ಅಂತ ಬಯಸ್ತಾರೆ. ಮಾತ್ರ ಅಲ್ಲ, ಆ ದನಿಯವರು ಹೇಳುವ ಮಾತುಗಳಿದೆಯಲ್ಲ, ನನ್ನಲ್ಲಿ ಅನ್ಯಾಯ ನಡೆಯುವುದಿಲ್ಲ, ನನ್ನಲ್ಲಿ ತಪ್ಪು ನಡೆಯಬಾರದು, ನಾನು ಅಪ್ಪಿತಪ್ಪಿಯೂ ಕೂಡ ಯಾವಾಗಲೂ ಕೂಡ ಮರೆತು ಕೂಡ ತಪ್ಪು ಮಾಡಬಾರ್ದು ಎನ್ನುವ ಆಶಯವನ್ನು ಇಟ್ಕೊಂಡು ಬದುಕಿದವರು. ಮತ್ತು ನಾನು ತಪ್ಪು ಮಾಡಿದರೆ ನಮ್ಮ ಧರ್ಮ ಚಾವಡಿಯಲ್ಲಿ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಅಂತ ಈ ಕಾದಂಬರಿಯಲ್ಲಿ ಹಲವಾರು ಉದಾಹರಣೆ ಬರ್ತದೆ. ವಂಚನೆ ಮಾಡೋ ಪ್ರಕರಣಗಳು, ಅನ್ಯಾಯ ಮಾಡೋ ಪ್ರಕರಣಗಳು, ಅವರಿಗೆಲ್ಲರಿಗೂ ಕೂಡ ದೈವ ಪಾಠವನ್ನು ಕಲಿಸ್ತದೆ. ಅಥವಾ ದನಿಗಳ ಮುಂದೆ ಅವರು ಬಂದು ನನ್ನೇನು ತಪ್ಪಾಯಿತು, ನಾನು ಬದಲಾವಣೆ ಮಾಡಿಕೊಳ್ತೇನೆ ಅಂತ. ಅಲ್ಲಿರುವಂಥ ಮಹಿಳೆಯರು ಕೂಡ ಹಾಗೇನೆ, ಅದು ಕೇಶವರಾಯರ ಮಡದಿರ್ಬೋದು ಅಥವಾ ಅವರ ಮಕ್ಕಳಿಬ್ಬರು ಮಡದಿ ಅಂದಿರ್ಬೋದು, ನ್ಯಾಯ ಅನ್ನೋದು ಬಹಳ ಪ್ರಧಾನ ಅಂತ, ಪ್ರೀತಿ ಅನ್ನೋದು ಬಹಳ ಪ್ರಧಾನ. ಇದು ತುಳುವಿನ ಒಂದು ಗುಣ ಅಂತ. ಆದ್ರೆ ಮನುಷ್ಯನನ್ನ ಪ್ರೀತಿಸುವಂಥದ್ದು, ಮನುಷ್ಯರನ್ನ ಒಳ್ಳೆತನನ್ನು ಕಾಣುವಂಥದ್ದು, ಅದು ಸಂಸ್ಕೃತಿಯ ತುಳುನಾಡಿನ ಮಾನವೀಯ ಸಂಬಂಧಗಳ ಒಂದು ಗುಣ. ಅದನ್ನು ಅವರು ಗುರುತಿಸ್ತಾರೆ. ಹಾಗಾಗಿ ಅದು ಪರಂಪರೆಯಲ್ಲಿ ಕೂಡ ಇತ್ತು ಅಂತ ಅವರು ಹುಡುಕುದು. ಅದಕ್ಕೆ ಸೇರಿಸಿಕೊಂಡು ಅವರು ಆಧುನಿಕ ಕೆಲವು ಮೌಲ್ಯಗಳನ್ನು ಅಲ್ಲಿ ಕಸಿ ಕಟ್ಟಿಸ್ತಾರೆ. ಉದಾಹರಣೆಗೆ ಕಾದಂಬರಿಯಲ್ಲಿ ಕೊನೆಯಲ್ಲಿ ಒಂದು ಘಟನೆ ಬರ್ತದೆ. ಅದು ಗೌರ ಅಂತ ಹೆಣ್ಣಿನ ಒಂದು ಕತೆ. ಅವಳು ಒಂದು ಮದುವೆ ಆಗ್ತಾಳೆ ಪ್ರೀತಿಸಿ, ಅವನು ರೋಗಿಷ್ಠನಾಗ್ತಾನೆ. ಆಮೇಲೆ ಎರಡನೇ ಮೇಸುಟಿಗೆ ಸಂಬಂಧ ಇಟ್ಕೊಳ್ತಾಳೆ. ಆಮೇಲೆ ಅವಳ ಬದುಕು ಬಹಳ ಕಷ್ಟ ಆಗುತ್ತೆ. ಆದ್ರೆ ಆ ಹೆಣ್ಣನ್ನು ಗೌರವಿಸುವ ಕೆಲಸಕ್ಕೆ ಈ ಸರಸ್ವತಿ ಅನ್ನೋಳು ಹೋಗ್ತಾಳೆ. ಯಾರು? ಜಗನ್ನಾಥರ ಪತ್ನಿ. ಆದ್ರೆ ಈ ಸಂದೇಶ ಏನು ಹೇಳುತ್ತೆ ಅಂತಂದ್ರೆ, ಬದುಕಿನ ಕಷ್ಟಗಳಿಗೆ ನೀತಿ ನಿಯಮಗಳನ್ನು ಬಿಟ್ಟು ಬದುಕುವ ಸನ್ನಿವೇಶ ಬಂದಂತ ಹೆಣ್ಣನ್ನು ನಾನು ಗೌರವಿಸಬೇಕು. ಇದು ನಮ್ಮ ಆಧುನಿಕವಾದಂಥ ಪದ್ಧತಿಯಲ್ಲಿ ಹೆಣ್ಣಿಗೆ ಕೊಡುವಂಥ ಒಂದು ವಿಶೇಷವಾದ ನ್ಯಾಯದ ಒಂದು ಕಲ್ಪನೆ. ಆ ಹೆಣ್ಣನ್ನು ಅದು ಗೌರವಿಸಿ ಅವಳಿಗೆ ಒಂದು ಮನೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಕಾದಂಬರಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಪಾರಂಪರಿಕವಾಗಿ ಬಂದಂಥ ನ್ಯಾಯದ ಕಲ್ಪನೆ, ಮಾನವೀಯ ಕಲ್ಪನೆ ಮತ್ತು ಧರ್ಮದ ಕಲ್ಪನೆ, ಅದರೊಟ್ಟಿಗೆ ಆಧುನಿಕವಾಗಿ ಬಂದಂಥ ನ್ಯಾಯದ ಕಲ್ಪನೆ, ಇವೆರಡನ್ನು ಸೇರಿಸಿಕೊಂಡು ಕತೆ ಮನುಷ್ಯ ಮತ್ತು ಮಾನವೀಯತೆ ಮತ್ತು ಪ್ರೀತಿ, ನ್ಯಾಯ ಈ ನೆಲೆಯಲ್ಲೂ ಮುಂದುವರಿತು ಹೋಗುತ್ತೆ. ಅದು ನಮ್ಮ ತುಳುವಿನಲ್ಲೂ ಇದೆ, ಆಧುನಿಕ ಮೌಲ್ಯಗಳಲ್ಲೂ ಕೂಡ ಇದೆ. ಅವೆರಡನ್ನು ಸೇರಿಸಿ ಕತೆ ತುಳುನಾಡಿನ ಒಂದು ಧರ್ಮಚಾವಡಿಯ ಒಂದು ಗುಣವನ್ನು, ಧರ್ಮಚಾವಡಿಯ ಒಂದು ಮೇಲ್ಮೆಯನ್ನು, ಮಹಿಮೆಯನ್ನು ತೋರಿಸುವಂಥ ಕೆಲಸ ಮಾಡುತ್ತೆ. ಮತ್ತು ವಿಶೇಷವಾಗಿ ನಾನು ಇಲ್ಲೇ ಒಂದು ಮಾತನ್ನು ಹೇಳಬೇಕು. ಪ್ರಭಾಕರ್ ನೀರ್ಮಾರ್ಗ ಮೂಲತಃ ಅವರು ಒಬ್ಬ ನಂಬಿಕಸ್ಥ, ದೈವ ನಂಬಿಕಸ್ಥ. ಅದವರ ಮೂಲ ಗುಣ ಆ ನಂಬಿಕೆ, ಆರಾಧನೆ ಅನ್ನೋದು.
ಅದರ ವಿಶೇಷ ಪವರ್ ಏನು ಅಂತ. ಈಗ ನಮ್ಮಲ್ಲಿ ವಿಶೇಷ ತುಳುವಲ್ಲಿ ಏನಂದ್ರೆ ನಂಬಿದಯ್ಯೋ ಬುಡಂದು ನಮ್ಮಲ್ಲಿ ಅಂತ ತುಳು ಹೇಳ್ತಾರೆ, ನಂಬಿ ಸತ್ಯಲ್ ಬುಡಯ ಅಂತ ಅವುಗಳು ನೋಡಿಕೊಳ್ತವೆ. ಇದು ನಮ್ಮ ತುಳುವಿನಲ್ಲಿ ರಕ್ತಗತವಾಗಿರುವ ಮಣ್ಣಲ್ಲಿ ಬೆರೆತು ಹೋಗಿರುವಂತ ಒಂದು ಗುಣ. ಇದರ ಶಕ್ತಿ ಏನು ಅಂತ ಈ ಕೃತಿ ತೋರಿಸುವ, ಪ್ರಕಟಪಡಿಸುವಂತ ಕೆಲಸವನ್ನು ಮಾಡುತ್ತೆ. ಮತ್ತು ಅದರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ದೈವ ನ್ಯಾಯ ತೀರ್ಮಾನ ಕೊಡುವಂಥದ್ದು. ನಮ್ಮಲ್ಲಿ ಏನು ಆಗುತ್ತೆ, ನ್ಯಾಯ ಪದ್ಧತಿಯನ್ನು ದೈವ ದೇವಸ್ಥಾನದಲ್ಲಿ ನಡೀತಾ ಇತ್ತು, ಚಾವಡಿಗಳಲ್ಲಿ ನಡೀತಾ ಇತ್ತು. ದೈವ ಅದು ಧರ್ಮವನ್ನೇ ಏನು ಪ್ರತಿಪಾದನೆ ಮಾಡುತ್ತೆ ಅಂತ. ಮತ್ತೆ ಇಲ್ಲಿ ತಿಳ್ಕೊಳ್ಬೇಕು ಧರ್ಮ ಅಂದ್ರೆ ಇಲ್ಲಿ ಏನಂತಂದ್ರೆ ಬದುಕು ಅಂತ ಹೇಳುದವ್ರು. ಧರ್ಮ ಅಂತಂದ್ರೆ ಯಾವುದೇ ರೀತಿಯ ಶಾಸ್ತ್ರಾಚಾರಗಳಲ್ಲ, ಅದು ಬದುಕು. ನಾವೀಗ ಬ್ರೇಕ್ ತಗೊಳ್ತಾ ಇದ್ದೇವೆ. ಬ್ರೇಕ್ ತಗೊಳ್ಳೋ ಮೊದಲು ಇದು ಪ್ರತಾಪ್ ಚಂದ್ರ ಶೆಟ್ಟರೆ, ಒಂದು ಸಂಕ್ಷಿಪ್ತವಾಗಿ ನೀವು ಹೇಳಬೇಕಾದದ್ದು, ಒಂದು ವೇಳೆ ಪ್ರಭಾಕರ್ ನೀರ್ಮಾರ್ಗ ಅವರು ತನ್ನ ಇಷ್ಟೆಲ್ಲ ಕೃತಿಗಳನ್ನು ತುಳುವಿನಲ್ಲೇ ಬರೆದಿದ್ದರೆ, ಒಂದು ವೇಳೆ ತುಳುವಿನಲ್ಲೇ ಬರೆದಿದ್ದಿದ್ರೆ ಬಹುಶಃ ಈ ಭಾಗದ ಜನರನ್ನ ಮಾತ್ರ ಅದು ತಲುಪ್ತಿತ್ತು ಅಂತ ಭಾವಿಸ್ತೀನಿ ನಾನು. ಕರ್ನಾಟಕದ ಬೇರೆ ಬೇರೆ ಭಾಗಗಳ ಜನರು ತುಂಬಾ ಆಸಕ್ತಿಯಿಂದ ಶ್ರದ್ಧೆ ವಹಿಸಿ ಸಮಯ ಕೊಟ್ಟು ಓದುವ ಅವಕಾಶಗಳು ಸಿಗ್ತಾ ಇರ್ಲಿಲ್ವೇನೋ ಅಂತ. ಬೆಳ್ಳೆಯವರೇ, ಒಂದು ವೇಳೆ ತುಳುವಲ್ಲೇ ಬರೆದಿದ್ದಾರೆ, ಬ್ರೇಕ್ ತಗೊಳ್ತೇನೆ. ಒಂದೇ ಮಾತಲ್ಲಿ ಹೇಳ್ತೇನೆ, ತುಳು ಮತ್ತು ಕನ್ನಡ ಎರಡರಲ್ಲಿ ಬರೀಬೇಕು ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ ಆ ತುಳು ಸಂಸ್ಕೃತಿ, ಭಾಷೆ, ಬದುಕು ಬೇರೆ ಅಲ್ಲ. ಈಗ ಇಡೀ ಸಂಸ್ಕೃತಿಯನ್ನ, ಆ ಭಾಷೆಯನ್ನ ಬೇರೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ. ಅದರ ನಿಜವಾದ ಗುಣ ಗೊತ್ತಾಗಬೇಕಾದ್ರೆ, ನಿಜವಾದ ಸಂಸ್ಕೃತಿ ನುಡಿಗಟ್ಟಿನ ಅರಿವಾಗಬೇಕಾದ್ರೆ ನಾವು ಆಯಾ ಭಾಷೆಯಲ್ಲಿ ಬರೆದರೆ ತುಂಬ ಚಂದ. ಆದರೆ ಒಂದು ಪ್ರಾಬ್ಲಮ್ ಏನಂತಂದರೆ, ಅದು ಬೇರೆಯವರಿಗೆ, ಬೇರೆ ಭಾಷಿಗರಿಗೆ ತಲುಪುವುದಿಲ್ಲ ಅನ್ನುವಂಥ ಒಂದು ಸಮಸ್ಯೆ ಇದೆ. ಆದರೆ ನಮ್ಮ ತುಳುವಿಗೆ ಇವತ್ತೇನು ಅವಶ್ಯಕತೆ, ನಾವು 18ನೇ ಪರಿಚ್ಛೇದ ಅಂತ ಹೇಳ್ತೀವಿ, ಶಿಕ್ಷಣದ ಮಾಧ್ಯಮ ಆಗ್ಬೇಕಂತ ಹೇಳ್ತೀವಿ, ಸಾಹಿತ್ಯಿಕ ತುಳುವಿಗೆ ಸಾಹಿತ್ಯಿಕ ಗೌರವ ಇಲ್ಲ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ತುಳುವಿನ ಸಾಹಿತ್ಯಿಕ ಪಠ್ಯಗಳ ತುಳುವಿನಲ್ಲೇ ಬರುವಂತ ಅವಶ್ಯಕತೆ, ಚಾರಿತ್ರಿಕವಾದ ಅವಶ್ಯಕತೆ ಅನ್ನಿಸುದು. ಅದರಿಂದ ಎರಡು ದಿಶೆಯಲ್ಲಿ ಅವರು ಪ್ರತಾಪ್ ಅವರು ಹೇಳಿದ್ದು ಕರೆಕ್ಟ್. ಆದ್ರೆ ತುಳುವಿನಲ್ಲಿ ಇತ್ತೀಚೆಗೆ ಕೆಲವರು ಪ್ರೊಫೆಸರ್ಗಳು ಬರೀತಾ ಇದ್ದಾರೆ, ಲೇಖಕರು ಬರೀತಾ ಇದ್ದಾರೆ. ತುಳುವಲ್ಲಿ ಕೂಡ ಆ ಕೃತಿ ಬಂದ್ರೆ ಇನ್ನೂ ಹೆಚ್ಚು ಶಕ್ತವಾಗುತ್ತೆ, ಅದು ಹೆಚ್ಚು ಗಟ್ಟಿಯಾಗುತ್ತೆ, ಅದಕ್ಕೊಂದು ಗೌರವ, ಒಂದು ಅಕಾಡೆಮಿಕ್ ಗೌರವ ಕೂಡ ಬರ್ತದೆ. ನಾನು ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ವೀಕ್ಷಕರಿಗೆ ಒಂದು ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ನ ಸಂದರ್ಭದಲ್ಲಿ ನಾನು ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಮತ್ತು ಡಾಕ್ಟರ್ ವಾಸುದೇವ ಬೆಳ್ಳಿ ಅವರನ್ನು ಬೀಳ್ಕೊಡ್ತಾ ಇದ್ದೇನೆ. ಇವರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಪ್ರಭಾಕರ್ ನೀರ್ಮಾರ್ಗ ಅವರ ಕೃತಿಗಳ ಬಗ್ಗೆನೇ ಒಂದು ಅಧ್ಯಯನ ಮಾಡಿ, ನೀರ್ಮಾರ್ಗ ಅವರ ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ ಪ್ರಾದೇಶಿಕತೆ ಅನ್ನುವಂಥ ಒಂದು ನೆಲೆಯಲ್ಲಿ ಅಧ್ಯಯನ ಮಾಡಿದವರು. ಜೊತೆಗೆ ಪ್ರಭಾಕರ್ ನೀರ್ಮಾರ್ಗ ಅವರಿಗೆ 60 ವರ್ಷ ತುಂಬಿದ ಸಂದರ್ಭದಲ್ಲಿ ನೆಲದ ಧ್ವನಿ ಅನ್ನುವಂಥ ಒಂದು ಅಭಿನಂದನಾ ಗ್ರಂಥದ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದವರು. ಸೊ ನಾನೀಗ ಬ್ರೇಕ್ ತಗೊಳ್ತೇನೆ. ಬ್ರೇಕ್ನ ನಂತರ ನಮ್ಮ ಜೊತೆಗೆ ಮತ್ತೆ ಇಬ್ಬರು ಅತಿಥಿಗಳು ಇಲ್ಲಿ ಸೇರ್ಪಡೆ ಆಗ್ತಾರೆ, ಯತೀಶ್ ಕುಡುಪು ಮತ್ತು ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು. ಸೊ ನಾನು ಈ ಬ್ರೇಕ್ಗಿಂತ ಮೊದಲು ನಾನು ಮತ್ತೊಮ್ಮೆ ಈ ಒಂದು V4 ನ್ಯೂಸ್ ಪರವಾಗಿ ಮತ್ತು ತುಳು ಪರಿಷತ್ ಪರವಾಗಿ ಮತ್ತು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ ಪರವಾಗಿ ನಾನು ಡಾಕ್ಟರ್ ವಾಸುದೇವ ಬೆಳ್ಳೆಯವರಿಗೆ ಮತ್ತು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಎಸ್, ನಾವು ಈಗ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಮ್ಮ ಜೊತೆಗೆ ಮತ್ತೆ ಇಬ್ಬರು ಅತಿಥಿಗಳು ಡಾಕ್ಟರ್ ಯೋಗೀಶ್ ಕೈರೋಡಿ ಮತ್ತು ಯತೀಶ್ ಕುಡುಪು ಅವರು ಪ್ರಭಾಕರ್ ನೀರ್ಮಾರ್ಗ ಅವರ ಸಾಹಿತ್ಯ ಮತ್ತು ಕೃತಿಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಧರ್ಮ ಚಾವಡಿ ಲೋಕಾರ್ಪಣೆ ಮತ್ತು ಸಂವಾದ. ವೀಕ್ಷಕರೇ, ಈಗಾಗಲೇ ನೀವು ನೋಡಿದರೆ ಈ ಒಂದು ಕೃತಿ ಧರ್ಮಚಾವಡಿ ಕೃತಿಯನ್ನು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ 26ನೇ ಕಾದಂಬರಿಯನ್ನು ಇವತ್ತು ತುಳು ಪರಿಷತ್ತು ಮತ್ತು V4 ನ್ಯೂಸ್ ಜಂಟಿ ಸಹಭಾಗಿತ್ವದಲ್ಲಿ ಈ ಒಂದು ಸ್ಟುಡಿಯೋದಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ಸ್ವರ್ಣ ಸುಂದರ್ ಅವರು ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಆನಂತರದ ಅವಧಿಯಲ್ಲಿ ನಾವು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ ಮೊದಲ ಭಾಗದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಾಸುದೇವ ಬೆಳ್ಳಿ ಅವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಈ ಒಂದು ಕೃತಿಯ ಬಗ್ಗೆ ಮತ್ತು ಪ್ರಭಾಕರ್ ನೀರ್ಮಾರ್ಗ ಅವರ ಸಾಹಿತ್ಯಗಳ ಬಗ್ಗೆ ಮಾತಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮತ್ತೆ ಇನ್ನಿಬ್ಬರು ಅತಿಥಿಗಳು ಸೇರಿಕೊಂಡಿದ್ದಾರೆ, ಯತೀಶ್ ಕುಡುಪು ಮತ್ತು ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು. ನಾನು ಇಬ್ಬರನ್ನು ಕೂಡ ಮತ್ತೊಮ್ಮೆ ಪ್ರಭಾಕರ್ ನೀರ್ಮಾರ್ಗ ಅವರ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಯತೀಶ್ ಕುಡುಪು ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ಸಹಾಯಕ
ಸಂಶೋಧಕರು. ಅದೇ ರೀತಿ ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರು. ಯೋಗೀಶ್ ಕೈರೋಡಿ ಅವರು ತುಳುವಿನ ಬಗ್ಗೆ, ತುಳು ಜನಪದದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡುವಂಥ, ಬರೆಯುವಂಥ ಒಬ್ಬ ಯುವ ಬರಹಗಾರ ಮತ್ತು ವಾಗ್ಮಿ. ನಾನು ಇವತ್ತು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಒಂದು ನಿಮಿಷ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರನ್ನು ಮಾತನಾಡಿಸಿ ಮತ್ತೆ ನಾನು ಈ ಇಬ್ಬರ ಜೊತೆಗೆ ಕೂಡ ಸಂವಾದ ಮಾಡ್ತೇನೆ. ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರ ಧರ್ಮಚಾವಡಿ ಇವತ್ತು ಬಿಡುಗಡೆಗೊಂಡಂಥ ನೆಲೆಯಲ್ಲಿ ನಾನು ಮತ್ತೊಮ್ಮೆ ಅವರ ಹತ್ರ ಅವರ ಹಿಂದಿನ ಏನು ಪ್ರಭಾಕರ್ ನೀರ್ಮಾರ್ಗ್ ಅವರೇ, ನೀವು ಬರೆಯುವ ಏನು ಆ ಆರಂಭದ ಕಾಲಘಟ್ಟ, ಯಾವ ಹಿನ್ನೆಲೆಯಲ್ಲಿ ನೀವು ಬರವಣಿಗೆಯಲ್ಲಿ ತೊಡಗಿಕೊಂಡ್ರಿ ಅಂತ. ಅಂದರೆ ಒಬ್ಬ ಆಡಳಿತಗಾರನಾಗಿ ನೀವು ತನ್ನ ವೃತ್ತಿಯನ್ನು ನಡೆಸಿಕೊಂಡು ಬಂದವರು. ಯಾವ ಹಿನ್ನೆಲೆಯಲ್ಲಿ ನಿಮಗೆ ಬರವಣಿಗೆ ಪ್ರೇರಣೆ ಉಂಟಾಯಿತು ಮತ್ತು ಯಾಕೆ ನೀವು ಬಹುಮುಖ್ಯವಾಗಿ ಕನ್ನಡದಲ್ಲೇ ಒಬ್ಬ ತುಳುವನಾಗಿ ತುಳುವಿನ ಸಂಸ್ಕೃತಿ ಬದುಕನ್ನೇ ನೀವೆಲ್ಲ ಕೃತಿಗಳಲ್ಲಿ ಇಲ್ಲಿ ಏನು ತೋರಿಸಿಕೊಂಡು ಬಂದಿದ್ದೀರಿ. ನಿಮ್ಮ ಬರವಣಿಗೆಯ ಪ್ರಮುಖ ಆಶ್ರಯವೇ ತುಳು ಬದುಕು, ತುಳುನಾಡು. ನೀವು ಯಾಕೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತು ನಿಮ್ಮ ಆ ಒಂದು ಬರವಣಿಗೆಯ ಕಾಲಘಟ್ಟ, ಸಂದರ್ಭ ಯಾವ ರೀತಿ ಇತ್ತು ಅಂತ? ನಾನು ಬರವಣಿಗೆ ಆರಂಭಿಸಲು ಕಾರಣವೇನೆಂದರೆ ನನಗೆ ಓದುವ ಹವ್ಯಾಸ ಇತ್ತು. ಓಕೆ, ಎಸ್. ಬಹಳಷ್ಟು ಕೃತಿಗಳನ್ನು ಓದ್ತಿದ್ದೆ. ಒಬ್ಬ ಒಳ್ಳೆ ಓದುಗ, ಒಳ್ಳೆ ಬರಹಗಾರನ. ಹಾಗಾಗಿ ನಾನು ತುಂಬಾ ಅನುಭವವನ್ನು ಪಡೆದುಕೊಂಡಿದ್ದೆ. ಈ ಅನುಭವವನ್ನು ನನಗೆ ಯಾಕೆ ಹಂಚಿಕೊಳ್ಳಬಾರದು ಎನ್ನುವ ನಿಲುವಿನಿಂದ ನಾನು ಬರೆಯಲು ಆರಂಭಿಸಿದೆ. ಬಹುಶಃ ನನ್ನ ಕೃತಿ, ನಾನು ಬರೆದ ವಸ್ತುಗಳ ಬಗ್ಗೆ ಕೆಲವು ಸಾರಿ ನನಗೆ ಅಂಜಿಕೆ ಇತ್ತು. ಆದ್ರೆ ಒಂದು ಸಾರಿ ನಾನು ಬರವಣಿಗೆ ಆರಂಭಿಸಿ ಅದು ಕೃತಿಯಾಗಿ ರೂಪುಗೊಂಡಿತ್ತು, ಅದು ಕೆಲವರ ಏನು ಪ್ರಶಂಸೆಗೆ ಕಾರಣವಾಯಿತು. ಇದು ನನಗೆ ಹುರಿದುಂಬಿಸ್ಲಿಕ್ಕೆ, ನನ್ನನ್ನು ನಾನು ಹೆಚ್ಚು ತೊಡಗಿಸಿಕೊಳ್ಳಲು ಇದು ಕಾರಣವಾಯಿತು. ಇನ್ನೊಂದು ವಿಚಾರ ಅಂದರೆ ನೀವು ಕನ್ನಡದಲ್ಲೇ ಬರವಣಿಗೆಯನ್ನು ಆರಂಭಿಸಿದ್ದು. ಯಾಕಂತ ಹೇಳಿದ್ರೆ ನಿಮ್ಮ ಕೃತಿಯ ಎಲ್ಲ ಧ್ವನಿಗಳಿರುವುದು ತುಳುವಿದ್ದೆ. ಕೃತಿಗಳ ಹೆಸರು ಕೂಡ ಮದಿಪು, ಮತನ, ಜಾತ್ರೆ, ಬಾರಣೆ, ವೇಷ, ದಿಬ್ಬಣ, ದಿಂಗಣ, ಗುರಿಕಾರ, ಎಲ್ಲ ತುಳುನಾಡಿನ ಬದುಕನ್ನೇ ಧ್ವನಿಸುವಂಥ ಕೃತಿಗಳು. ವೇಷ ಮತ್ತು ಇವತ್ತು ಬಿಡುಗಡೆಯಾದ ಧರ್ಮಚಾವಡಿ. ಯಾಕೆ ನೀವು ಆ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡ್ರಿ ಅಂತ? ನಾನು ಹುಟ್ಟಿದ್ದು ತುಳುನಾಡಿನಲ್ಲಿ, ಇಲ್ಲಿ ಬೇರೆ ಬೇರೆ ಅನುಭವಗಳನ್ನು ಪಡೆದುಕೊಂಡಿದ್ದೆ. ಈ ಅನುಭವಗಳನ್ನು ನಾನು ಹಂಚಿಕೊಳ್ಬೇಕು. ಅದು ನಮ್ಮ ಜನಸಾಮಾನ್ಯರಿಗೆ ಕರ್ನಾಟಕ ಉದ್ದಕ್ಕೂ ಹಂಚಿಕೊಳ್ಬೇಕು. ಆ ಉದ್ದೇಶದಿಂದ ನಾನು ಕನ್ನಡದಲ್ಲಿ ಬರೆಯಲಾಗುತ್ತಿದೆ. ತುಳುವಿನಲ್ಲೂ ಕೆಲವು ಬರೆದಿದ್ದೆ. ಆದ್ರೆ ನಾನು ವಿಚಾರಗಳು, ನನ್ನ ಇಲ್ಲಿಯ ತುಳುನಾಡಿನ ವಸ್ತುಗಳು ಇಡೀ ಕರ್ನಾಟಕದುದ್ದಕ್ಕೂ ಪಸರಿಸಲಿ ಎನ್ನುವ ಮುಖ್ಯ ಉದ್ದೇಶದಿಂದ ನಾನು ಕನ್ನಡದಲ್ಲಿ. ಈಗ ನಾನು ಡಾಕ್ಟರ್ ಯೋಗೀಶ್ ಕೈರೋಡಿ ಅವರ ಹತ್ರ ಬರುವಾಗ, ಇದು ಯೋಗೀಶ್ ಕೈರೋಡಿ ಅವರೇ, ನೀವು ಏನು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರ ಕಾದಂಬರಿಗಳಲ್ಲಿ ಗುರುತಿಸಿದ ವೈಶಿಷ್ಟ್ಯಗಳು ಏನು ಅಂತ? ಅವರ ಬಹುತೇಕ ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಓದಿದಾಗ ನನಗನ್ನಿಸುವುದೇನು ಅಂತ ಹೇಳಿದ್ರೆ, ಅದು ಕಾದಂಬರಿ ಮಾತ್ರ ಅಲ್ಲ, ಅದೊಂದು ತುಳುನಾಡಿನ ಆತ್ಮಚರಿತ್ರೆ ಅಂತ ನಾನು ಹೇಳುದು. ತುಳುನಾಡಿನ ಆತ್ಮಚರಿತ್ರೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ದೀಂಗಿನ ಅಂತ ಕಾದಂಬರಿ ಇದೆ, ಅಥವಾ ಇನ್ನೊಂದು ಯಾವುದೋ ಮಾದಿರ ಕಾದಂಬರಿ ಇದೆ, ಬಾರಣೆ ಇದೆ, ಅಲ್ಲಿ ಕೆಲವು ಪ್ರಧಾನ ಪಾತ್ರಗಳು ಬರ್ತದೆ. ಹೌದು. ಈಗ ಅದರಲ್ಲಿ ಈಗ ಯಕ್ಷಗಾನ ಕಲಾವಿದನ ಬಗ್ಗೆ ಬರುವಾಗ, ಯಾವುದು ದೀಂಗಿನದಲ್ಲಿ ಬರುವಾಗ, ಅದು ನನಗೆ ಅನಿಸುದು ಅದು ಹೌದು, ಅದೆಲ್ಲವೂ ಕೂಡ ಏನನಿಸುದು ಅಂತ ಹೇಳಿದ್ರೆ, ಅದು ಒಬ್ಬ ಯಕ್ಷಗಾನ ಕಲಾವಿದನ ಆತ್ಮಚರಿತ್ರೆ. ಎಷ್ಟೋ ಜನ ಹೇಳಿದವರಿದ್ದಾರೆ ಅಂತ, ಇದು ಅವರ ಬದುಕಿನ ಬಗ್ಗೆ ಇದೆ ಅಂತ. ಅಂದ್ರೆ ಒಂದು 4 ಕಂಬದ ಒಳಗಡೆ ಇರುವ ಬಣ್ಣದ ಲೋಕ ಇದೆಯಲ್ಲ, ಮತ್ತು ಬದುಕಿನ ಬಣ್ಣ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಅವರು ಬಹಳ ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಆದ್ರಿಂದ ಇದನ್ನೊಂದು ಬರೇ ಕಾದಂಬರಿ ಅಂತ ಮಾತ್ರ ಗ್ರಹಿಸದೆ, ಒಂದು ತುಳುನಾಡಿನ ಆತ್ಮಚರಿತ್ರೆ ಮತ್ತು ತುಳುನಾಡಿನ ಜನರ ಅದು ಬದುಕು ಅದರಲ್ಲಿದೆ ಅಂತ ನನಗೆ ಅದು ಅನಿಸ್ತದೆ. ಇದು ಯೋಗೀಶ್ ಕುಡುಪವರೇ, ನೀವು ಏನು ಈಗ ವಿಶ್ವವಿದ್ಯಾನಿಲಯದಲ್ಲಿ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನೀವು ನೋಡಿದ ಪ್ರಕಾರ, ಯಾಕಂತ ಹೇಳಿದ್ರೆ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರು ದೀರ್ಘಕಾಲವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದವರು, ಆಮೇಲೆ ಉಪಕುಲಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ನೀವು ನೋಡಿದ ಪ್ರಕಾರ ಒಬ್ಬ ಆಡಳಿತಗಾರನಾಗಿ ಪ್ರಭಾಕರ್ ನೀರ್ಮಾರ್ಗ್ ಅವರು, ಅವರ ಬಗ್ಗೆ ಹೇಗಿದ್ರು, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಇವರನ್ನು ಮೊದಲನೇದಾಗಿ ನೋಡಿದ್ದು ನನ್ನ ಡಿಗ್ರಿ ಜೀವನದಲ್ಲಿ, ನಂತರ ವಿದ್ಯಾರ್ಥಿ ಆದಾಗ. ನಂತರ ನಾನು MA ಪದವಿಯನ್ನು ಪಡೀಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋದಾಗ ನನಗೆ ಅಲ್ಲಿ ಕಾರ್ಯಯೋಜನೆ ಅಂದರೆ ಪ್ರಾಜೆಕ್ಟ್ ವರ್ಕ್ ಇತ್ತು. ಆ ಸಂದರ್ಭದಲ್ಲಿ ನನಗೆ ಇವರ ಕಾದಂಬರಿಗಳ ಕುರಿತು ನಾನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಿದೆ. ಆ ಸಂದರ್ಭದಲ್ಲಿ ಇವರನ್ನು ಮುಖಾತಃವಾಗಿ ಭೇಟಿಯಾಗಿ ಪರಿಚಯ ಬೆಳೆದದ್ದು.
ಅಲ್ಲಿ ಆ ಸಂದರ್ಭದಲ್ಲಿ ಅವರು ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಏನೇ ಒಬ್ರು ಯಾವ ಜಿಲ್ಲೆ ಆಗಿರ್ಬೋದು ಬೇರೆ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಹಲವಾರು ಗೊಂದಲಗಳಿರ್ತದೆ. ಅಂದ್ರೆ ಅವರ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂತಹ ಅವರ ಡಿಸ್ಟೆನ್ಸ್ ಎಜುಕೇಶನ್ ಕುರಿತ ತುಂಬಾ ಗೊಂದಲ ಇರ್ತದೆ. ಆದರೆ ಇವರು ಆ ಸಂದರ್ಭದಲ್ಲಿ ಬ್ಯುಸಿ ಇದ್ರು ಸಹ ಅವರನ್ನು ನೇರವಾಗಿ ಭೇಟಿಯಾಗಿ ಅವರ ಹತ್ರ ಎಷ್ಟು ಚಂದ ಮಾತಾಡ್ತಿದ್ರಂತೆ. ಅಲ್ಲಿ ಬಂದು ಕೂತಂತ ವಿದ್ಯಾರ್ಥಿಗೆ ಒಮ್ಮೆಲೆ ಮೈಂಡ್ ಫ್ರೆಶ್ ಆಗಿ ಇನ್ನೂ ಸಮಸ್ಯೆ ಬಗೆಹರಿತು ಅಂತ ಹೇಳಿ ಹೋಗ್ತಿದ್ರು. ಅದೇ ರೀತಿ ಅಲ್ಲಿರುವಂಥ ಕೇಸ್ ವರ್ಕರ್ ಆಗಿರ್ಬೋದು, ಅವರೊಟ್ಟಿಗೆ ಅವರು ಇರುವಂಥ ರೀತಿ ನನಗೆ ವೈಯಕ್ತಿಕವಾಗಿ ನನಗೆ ಅದೊಂದು ಪ್ರಭಾವ ಬೀರಿತು. ಅವರೊಂದಿಷ್ಟು ಸಾಮಾನ್ಯವಾಗಿ ಸರಳ ಜೀವನ. ಅಂದರೆ ಇಷ್ಟೊಂದು ಕಾದಂಬರಿಗಳನ್ನು ಆಗ ನಾನು ಅವರನ್ನು ಇದು ಸಂದರ್ಶನ ಮಾಡೋ ಸಂದರ್ಭದಲ್ಲಿ 19 ಕಾದಂಬರಿ ಬರೆದಿದ್ರು. ಆದರೆ ನಮ್ಮೊಟ್ಟಿಗೆ ಅವರು ಬೆರೆಯುವಾಗ ಅದೇ ನಾನೊಬ್ಬ ಸಾಹಿತಿ ಅಂತ ಎಲ್ಲೂ ಹೇಳ್ಕೊಳ್ಳೇ ಇಲ್ಲ, ಮತ್ತು ನಾನೊಬ್ಬ ಲೇಖಕ ಅಂತ ಎಲ್ಲೂ ಹೇಳಲೇ ಇಲ್ಲ. ಅತ್ಯಂತ ಒಂದು ಸರಳವಾದ ವ್ಯಕ್ತಿತ್ವ ಅವರದ್ದು. ಅದು ನೋಡುವಾಗ ನಮಗೆ ಖುಷಿ ಆಗ್ತಿತ್ತು. ನಮಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು. ಮತ್ತು ನಾನು ಅವರ ಹತ್ರ ಎಲ್ಲ ಮಾತಾಡಿ ಅವರ ಕಾದಂಬರಿಗಳ ಕುರಿತು ಎಲ್ಲವನ್ನು ಕೇಳಿದಾಗ, ಅವರ ವೈಯಕ್ತಿಕ ವಿಷಯವನ್ನು ಕೇಳಿದಾಗ, ಮತ್ತು ಒಂದು ಅವ್ರಿಗೆ ಏನಂದರೆ ಒಬ್ಬರಿಗೆ ಕನಸಿರುವುದು ಸಹಜ, ಮತ್ತೊಬ್ಬರ ಕನಸನ್ನು ನನಸು ಮಾಡಲಿಕ್ಕೆ ಹೆಲ್ಪ್ ಮಾಡೋದಿದೆ ಅಲ್ಲ, ಅದು ವ್ಯಕ್ತಿತ್ವವನ್ನು ನಿರೂಪಿಸ್ತದೆ ಅಂತ ನನ್ನ ಒಂದು ಅನುಭವ. ಯಾಕೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವರು ಹೇಳಿದರು, ಯುವ ಪ್ರತಿಭೆಗಳು ಯುವಕರಿದ್ರಲ್ಲ ಅವ್ರು ಬರಿಬೇಕು, ಓದಬೇಕು. ಆ ಕಾರಣದಿಂದಾಗಿ ಆ ಹೇಮಾವತಿ ಪ್ರಕಾಶನ ಅಂತ ಒಂದು ಸಂಸ್ಥೆಯಲ್ಲಿ 9 ಬರಹಗಾರರ ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇದೊಂದು ಅದ್ಭುತವಾದ ಕೆಲಸ ಸರ್. ಅದನ್ನು ನಮಗೆ ಖುಷಿಯಾಯಿತು. ಅದೇ ರೀತಿ ನಾನೊಂದು 2 ಇನ್ಸಿಡೆಂಟ್ ಹೇಳಬೇಕಂತ ತುಂಬಾ ಇಷ್ಟಪಡ್ತೇನೆ. ನಂದೊಬ್ರು ಆತ್ಮೀಯರು ದಿಲೀಪ್ ಸರ್ ಅಂತ. ನಾನು ಆ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ನಡುವೆ ಇದು ಯೋಗೇಶ್ ಕೈರೋಡಿ ಅವರೇ, ನೀವು ಒಬ್ಬ ವ್ಯಕ್ತಿಯಾಗಿ ಮತ್ತು ಸಾಹಿತಿಯಾಗಿ ಪ್ರಭಾಕರ್ ನೇರ್ಮಾರ್ಗ ಅವರನ್ನು ಯಾವ ರೀತಿ ಉಲ್ಲೇಖಿಸ್ತೀರಿ, ಯಾವ ರೀತಿ ಗಮನಿಸಿದ್ದೀರಿ? ಮತ್ತು ಜೊತೆಗೆ ಸಾಹಿತ್ಯ ವಲಯದಲ್ಲಿ ಪ್ರಭಾಕರ್ ನೇರ್ಮಾರ್ಗ ಅವರನ್ನು ನೀವು ಯಾವ ರೀತಿ ಉಲ್ಲೇಖಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ಬಯಸ್ತೀರಿ? ಈಗ ನೇರ್ಮಾರ್ಗ ಅವರ ಇಡೀ ಇಷ್ಟು ಕೃತಿಗಳ ಬಗ್ಗೆ, ಇಷ್ಟು ಸಂಖ್ಯೆಯ ಕೃತಿಗಳ ಬಗ್ಗೆ ಮತ್ತು ಅದರ ಗಾತ್ರದ ಬಗ್ಗೆ, ವಿಷಯದ ಬಗ್ಗೆ ಎಲ್ರಿಗೊಂದು ಆಶ್ಚರ್ಯ ಇದೆ. ಈಗ ಅವರು ನಿವೃತ್ತರಾದರೂ ಕೂಡ ಒಂದು ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ಆ ಉಪಕುಲ ಸಚಿವರಾಗಿದ್ದು ಅಷ್ಟು ಕಾರ್ಯದ ಒತ್ತಡದಲ್ಲಿ ಹೇಗೆ ಬರೆದ್ರು ಅನ್ನೋದರ ಬಗ್ಗೆ ಕೆಲವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಥವಾ ಕೆಲವು ಗೋಷ್ಠಿಗಳನ್ನು ಹಮ್ಮಿಕೊಂಡಾಗ ಅಲ್ಲಿ ಒಂದು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ರು. ಈಗ ನನಗೆ ಅನಿಸುವುದೇನು ಅಂತ ಹೇಳಿದ್ರೆ, ಅವರಲ್ಲಿ ಒಂದು ಗಾಢ ಅನುಭವಗಳಿತ್ತು, ನೆನಪುಗಳಿತ್ತು. ಅದು ಒಂದು ಕಾಲದ ಇವತ್ತಿನ ಸಾಮಾಜಿಕ ಜಾಲತಾಣ ಯಾವುದೂ ಇಲ್ಲದ ಒಂದು ಮುಕ್ತವಾದ ಸಮೃದ್ಧ ಬಾಲ್ಯವನ್ನು ಅವರು ಅನುಭವಿಸಿದ್ರು. ಅದರಿಂದ ಈ ಲೋಕವನ್ನ ಅವರಿಗೆ ತೆರೆದ ಕಣ್ಣುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಆ ಎಲ್ಲ ನೆನಪುಗಳನ್ನ ಒಂದು ಬರೆದ್ರು. ಆ ನೆನಪುಗಳು ಕಾದಂಬರಿಯಾಗಿಸುವುದಕ್ಕೆ ಪೂರಕವಾಗಿ ಪ್ರೀತಿ, ಪ್ರೇಮ, ಪ್ರಣಯ ಇತ್ಯಾದಿ ಸಂಗತಿಗಳನ್ನು ಜೋಡಿಸ್ತಾ ಒಂದು ಸುಂದರವಾದ ಕಾದಂಬರಿಗಳನ್ನು ತಂದರು. ನಮ್ಮಲ್ಲಿ 2 ಸಾಹಿತ್ಯದ ಪ್ರಕಾರವನ್ನ ಸಾಧಾರಣ ಗುರುತಿಸ್ತಾರೆ. ಒಂದು ಏನು ಅಂತ ಹೇಳಿದ್ರೆ, ಒಂದು ಜನಪ್ರಿಯ ಪ್ರಕಾರ, ಮತ್ತೊಂದು ವಿಷಯದ ದೃಷ್ಟಿಯಿಂದ ಬಹಳ ಮಹತ್ವ ಇರುವಂತದ್ದು ಅಂತ. ಕೆಲವು ಸಲ ಗಂಭೀರ ಸಾಹಿತ್ಯ ಅಂತ. ಈ ಕೆಲವು ಸಲ ಜನಪ್ರಿಯ ಸಾಹಿತ್ಯವನ್ನ ಓದುಗರ ಸಂಖ್ಯೆ ಬಹಳಷ್ಟು ಇರ್ತದೆ, ಬಹಳ ಇಷ್ಟಪಡ್ತಾರೆ. ಕೆಲವು ಗಂಭೀರ ಸಾಹಿತ್ಯಗಳು ಒಂದು ಅಕಾಡೆಮಿಕ್ ಆಗಿ ಮಹತ್ವ ಪಡೆಯುತ್ತದೆ. ನೇರ್ಮಾರ್ಗ ಅವರ ಬರಹಗಳು ಈ 2 ದೃಷ್ಟಿಯಿಂದ, ಅದನ್ನೊಂದು ಕುತೂಹಲದ ದೃಷ್ಟಿಯಿಂದ ಓದುವವರಿಗೂ ಅಲ್ಲಿ ವಿಷಯ ಇದೆ. ಇಲ್ಲ, ನನಗೊಂದು ಸಂಶೋಧನೆ ಮಾಡಬೇಕು, ತುಳುನಾಡಿನ ಇತಿಹಾಸವನ್ನು ಗ್ರಹಿಸಿಕೊಳ್ಬೇಕು, ಹೀಗೆ ಅಧ್ಯಯನದ ದೃಷ್ಟಿಯಿಂದಲೂ ಗಮನಿಸುವಾಗಲೂ ಕೂಡ ಇದಕ್ಕೊಂದು ಮಹತ್ವ ಇದೆ. ಆದರೆ ನೇರ್ಮಾರ್ಗರ ವೈಯಕ್ತಿಕ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ನಿಮ್ಮ ಪ್ರಶ್ನೆಗಳ ಜೊತೆಗಿರುವುದರಿಂದ ನಾನು ಹೇಳೋದು, ಈಗ ಎಷ್ಟೋ ಸಲ ಬರಹಗಾರರಿಗೆ ಒಂದಿಷ್ಟು ಕೃತಿಗಳನ್ನು ಬರೆದಾಗ, ಸಾಧನೆ ಮಾಡಿದಾಗ ಅವ್ರಿಗೆ ಅತೃಪ್ತಿ ಇರ್ತದೆ. ಅವರಿಗೆ ಏನು ಅಂತ ಹೇಳಿದ್ರೆ, ನನ್ನನ್ನು ಗುರುತಿಸಿಕೊಂಡದ್ದು ಸಾಕಾಗ್ಲಿಲ್ಲ, ಪ್ರಶಸ್ತಿ ಬಂದಿಲ್ಲ, ಇದು ಈ ಅತೃಪ್ತಿ ಇರ್ತದೆ. ಆದ್ರೆ ನೇರ್ಮಾರ್ಗ ಅವರು ಎಲ್ಲೂ ಕೂಡ ಆ ಪುಸ್ತಕ ಬಂದಿದೆ ಅಂತ ಹೇಳ್ತಾರೆ, ಪ್ರತಿ ಪುಸ್ತಕ ಬಂದಿದೆ ಸಂಭ್ರಮಿಸ್ತಾರೆ ಹೊರತು ಇಲ್ಲ ನನ್ನನ್ನು ಗುರುತಿಸಿಲ್ಲ ಅಥವಾ ಪ್ರಶಸ್ತಿ ಬಂದಿಲ್ಲ ಅನ್ನುವ ಮಾತು ಎಲ್ಲೂ ಇಲ್ಲ. ಇದು ನನಗೆ ಆಶ್ಚರ್ಯ ಆಗ್ತದೆ. ಇನ್ನೊಂದು ಇಡೀ ಧೋರಣೆ ಬದುಕು, ನಾನು ಒಬ್ಬ ಕೃತಿಕಾರ, ಬರಹಗಾರ, ಬರೆಯುವುದಷ್ಟೇ ನನ್ನ ಕೆಲಸ ಅಂತ. ಆದ್ರೂ ಕೂಡ ನಮ್ಮಂತವ್ರಿಗೆ ಅನಿಸುವುದೇನು ಅಂದ್ರೆ, ಈಗ 1997ರಿಂದ ಬರೀತಾ ಇದ್ದಾರೆ, 2.5 ದಶಕದ ಒಂದು ಬರವಣಿಗೆ. ಆದ್ರೆ ಅದು ತುಳುವಿನ ವಸ್ತು, ಕನ್ನಡದ ಕೃತಿ. ಅದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, 25 ಕೃತಿಗಳ ಸಂಖ್ಯೆ ಮತ್ತು ಅದರ ಕೃತಿಯ ಮೌಲ್ಯದ ದೃಷ್ಟಿಯಿಂದ ನೇರ್ಮಾರ್ಗ ಅವರನ್ನ ಒಂದು ಸಮ್ಮೇಳನದ ದೃಷ್ಟಿಯಿಂದ ಇರ್ಬೋದು ಅಥವಾ ಪ್ರಶಸ್ತಿಗಳು ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ವಿಮರ್ಶೆಯ ಲೋಕ ಇನ್ನೂ ಅವರನ್ನ ಗಮನಿಸಬೇಕಿತ್ತು ಅಂತ ನನಗೆ ಅನಿಸ್ತದೆ. ಓದುಗರಿದ್ದಾರೆ, ಇಷ್ಟಪಡ್ತಾರೆ, ಅವರಿಗೆ ತುಂಬಾ ಆಪ್ತರಿದ್ದಾರೆ, ಬಹಳ ಗೌರವಿಸ್ತಾರೆ. ಆದರೆ ಒಂದು ನನ್ನ ಪ್ರಕಾರ ಒಂದು ನಮ್ಮ ಇಡೀ ತುಳುನಾಡಿನ
ಅಥವಾ ಇಡೀ ರಾಜ್ಯದ ಒಂದು ಸಾಹಿತ್ಯದ ವಲಯದಲ್ಲಿ ನೀರುಮಾರ್ಗರು ನಿಜವಾಗಿಯೂ ಇಲ್ಲಿರಬೇಕು ಅವರ ಬರಹವನ್ನು ಗಮನಿಸುವಾಗ ಆ ರೀತಿಯ ಗೌರವ ಪ್ರಾಪ್ತ ಆಗಿಲ್ಲ. ಇದು ನಮ್ಮಂತ ಓದುಗರಿಗೆ ಇರುವ ಭಾವನೆ ಹೊರತು ಅವರಲ್ಲಿ ಆ ಭಾವನೆ ಇಲ್ಲ. ಅವರು ಬಹಳ ಸುಖವಾಗಿ ಸಂತೋಷವಾಗಿ ಇದ್ದಾರೆ. ಅದೇ ನೀವು ಹೇಳಿದಾಗೆ ಅದಕ್ಕೆ ನಾನು ಮುಂದುವರಿಸಿಕೊಂಡು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ ಕೃತಿಗಳ ಬಗ್ಗೆನೇ ಏನು ಪ್ರತಾಪ್ ಚಂದ್ರ ಶೆಟ್ಟಿ ಅಳ್ನಾಡ್ ಅವರು, ಯಾಕಂದರೆ ಈ ಮೊದಲು ಮಾತಾಡಿದರು, ಅವರು ನೀರ್ಮಾರ್ಗರ ಕಾದಂಬರಿಗಳಲ್ಲಿ ಪ್ರಾದೇಶಿಕತೆ ಅನ್ನೋ ಬಗ್ಗೆ ಅಧ್ಯಯನ ಮಾಡಿದವರು. ಜೊತೆಗೆ ಪ್ರಭಾಕರ್ ನೀರ್ಮಾರ್ಗ ಅವರಿಗೆ 60 ವರ್ಷ ಆದಾಗ ನೆಲದ ಧನಿ ಎನ್ನುವಂಥ ಒಂದು ಅಭಿನಂದನಾ ಗ್ರಂಥವು ಕೂಡ ಪ್ರಕಟವಾಗಿತ್ತು. ಜೊತೆಗೆ ಅದೇ ಅವರ ಬಗ್ಗೆ ಇನ್ನೊಂದು ಸಂಸ್ಕೃತಿ ಜಾತ್ರೆ ಅನ್ನುವಂಥ ಅವರ ಇಡೀ ಸಾಹಿತ್ಯ ಕೃತಿಗಳ ಬಗ್ಗೆ ಡಾಕ್ಟರ್ ಸಾತ್ವಿಕ್ ಅನ್ನೋರು ಕೃತಿಯನ್ನು ಪ್ರಕಟಿಸಿದ್ದಾರೆ. ಮತ್ತು ನೀವು ಪ್ರಶಸ್ತಿಗಳ ಬಗ್ಗೆ ಎಲ್ಲ ಮಾತಾಡ್ತೀರಿ, ಬಟ್ ನೀರ್ಮಾರ್ಗ ಅವರ ಧೋರಣೆಯೇ ಬೇರೆ, ಭಿನ್ನವಾದದ್ದು. ನೋಡಿ, ಅವರು ಕಳೆದ 9 ವರ್ಷಗಳಿಂದ ಪ್ರಭಾಕರ್ ನೀರ್ಮಾರ್ಗ ಯುವ ವಾಹಿನಿ ಸಾಹಿತ್ಯ ಪ್ರಶಸ್ತಿ ಅವರೇ ಏನು ಯುವ ಬರಹಗಾರರಿಗೆ, ಕಥಾಗಾರರಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಬಹುಶಃ ಅದು ಮಾತ್ರ ಒಂದು ಏನು ಅತ್ಯಂತ ಏನು ನಮ್ಮ ಕನ್ನಡದ ಅವರಿಗೆ ಪ್ರಶಸ್ತಿ ಪಡೆಯುವ ಆನಂದಕ್ಕಿಂತ ಕೊಡುವುದರಲ್ಲಿ ಇರುವೊಂದು ಸುಖವನ್ನು ಕಾಣ್ತಾ ಇದ್ದಾರೆ ಅಂತ ಅನಿಸ್ತದೆ. ಇದು ಯತೀಶ್ ಅವರೇ, ಅದೇ ಪ್ರಭಾಕರ್ ನೀರ್ಮಾರ್ಗ ಅವರನ್ನು ನೀವು ನೋಡಿದ ಪ್ರಕಾರಗಳು, ನಿಮಗೆ ಅನಿಸಿದ್ದು, ಅವರು ಕೊಡ್ತಾ ಇರುವಂಥ ಬೆಂಬಲಗಳು ಯುವಕರಿಗೆ, ಯುವ ಸಾಧಕರುಗಳಿಗೆ ಯಾವ ರೀತಿ ನೀವು ನೆನಪಿಸ್ಕೊಳ್ತೀರಿ? ನನಗೆ ಒಂದು 2 ವಿಷಯ ಅಂತ ಹೇಳಲೇಬೇಕು. ನಂದೊಬ್ರು ಫ್ರೆಂಡ್ ಇದ್ರು, ದಿಲೀಪ್ ಸರ್ ಅಂತ. ಅವರ ಫ್ರೆಂಡ್ ಒಬ್ರು PUC ಆದಮೇಲೆ ಅವರಿಗೆ 7 ವರ್ಷ ಅವ್ರು ಡಿಸ್ಕಂಟಿನ್ಯೂ ಆಯಿತು ಅವ್ರದ್ದು ಎಜುಕೇಷನ್. ಆದಮೇಲೆ ಅವ್ರಿಗೆ ಡಿಗ್ರಿ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಅವ್ರು ಡಿಗ್ರಿ ಮಾಡಲಿಕ್ಕೆ ಅಪ್ಲೈ ಮಾಡಿದ್ರು ಯೂನಿವರ್ಸಿಟಿ ಕಾಲೇಜಿಗೆ. ಆದರೆ ಅಲ್ಲಿ ಏನಾಯ್ತು ಅಂದರೆ, ನೀವು 7 ವರ್ಷ ಡಿಸ್ಕನೆಕ್ಟ್ ಮಾಡಿದ್ದೀರಿ, ಅದು ನಿಮಗೆ ಮುಂದೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇವರಿಗೆ ಎಜುಕೇಷನ್ ಒಬ್ಬರಿಗೆ ಸಿಗಬೇಕಂತ ಎಷ್ಟು ಮನಸ್ಸಲ್ಲಿ ಇದೆ, ಒಂದು ಮಾನವೀಯತೆ ನೆಲೆಯಲ್ಲಿ ಎಷ್ಟು ಯೋಚನೆ ಮಾಡ್ತಾರೆ ಅಂದರೆ, ಈ ವಿಷಯವನ್ನು ಪ್ರಭಾಕರ್ ಸರ್ ಹತ್ರ ಹೇಳಿದಾಗ ಅವ್ರ ಕೇಸ್ ವರ್ಕರನ್ನು ಕರೆದು, ಈ ರೀತಿ ಎಲ್ಲೂ ರೂಲ್ಸ್ ಇಲ್ಲ ಯೂನಿವರ್ಸಿಟಿಯಲ್ಲಿ, 7 ವರ್ಷ ಗ್ಯಾಪ್ ಇದ್ದವರಿಗೆ ಡಿಗ್ರಿ ಕಂಟಿನ್ಯೂ ಮಾಡಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇವರು ಅದಕ್ಕೆ ಪತ್ರವನ್ನು ಬರೆದು ಇವರಿಗೆ ಡಿಗ್ರಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಫೋನ್ ಮಾಡಿ ಅವನಿಗೆ ಸೀಟ್ ಸಿಕ್ಕಿದ್ದು. 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿ ಅವನ ಎಜುಕೇಶನ್ ಅನ್ನು ಪೂರ್ತಿ ಮಾಡಿದ. ಇದೊಂದು ನಾವು ಮೆಚ್ಚಲೇಬೇಕಾದಂಥ ವಿಷಯ. ಮತ್ತು ಎಲ್ಲ ಒಂದು ಅಧಿಕಾರಿಗಳಿಗೆ ಇಂಥ ನೂರಾರು ಉದಾಹರಣೆಗಳು ಪ್ರಭಾಕರ್ ನೀರ್ಮಾರ್ಗ ಅನ್ನೋ ಬಲ್ಲವರು ಈ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಹೇಳ್ತಾರೆ. ಯಾರು ನೀವು ಪ್ರಭಾಕರ್ ನೀರ್ಮಾರ್ಗ ಅವರ ಬಗ್ಗೆ ಹೋಗಿ ಮಾತಾಡಿದ್ರೆ ಅವರು ತಕ್ಷಣಕ್ಕೆ ನೆನಪು ಮಾಡಿಕೊಳ್ಳುವಂಥದ್ದೇ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಾವುದೋ ಒಂದು ವಿದ್ಯಾರ್ಥಿಗೆ ಸೀಟ್ ಆಗಬೇಕಾಗಿತ್ತು, ಎಷ್ಟೋ ಬೇರೆ ಬೇರೆ ಕಾರಣಕ್ಕಾಗಿ ಸೀಟ್ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಷ್ಟಪಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಭಾಕರ್ ನೀರ್ಮಾರ್ಗ ಅವರನ್ನು ಹೋಗಿ ಭೇಟಿ ಮಾಡಿದಾಗ ಎಲ್ಲ ಏನು ಸಮಸ್ಯೆಗಳೆಲ್ಲ ಅಲ್ಲಿ ಇತ್ಯರ್ಥವಾಗಿ ಅವನು ಏನು ತರಗತಿಗೆ ಸೇರುವಂತಾಯಿತು ಅನ್ನುವಂಥ ವಿಚಾರಗಳನ್ನು ಇವತ್ತು ನೂರಾರು ಮಂದಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸಿ. ಹಾಗೆ ಮತ್ತೊಂದು ಎಕ್ಸಾಮಿನೇಷನ್ ಟೈಮಲ್ಲಿ ಒಬ್ಬರು ವಿದ್ಯಾರ್ಥಿಗೆ ಸ್ವಲ್ಪ ಕಾಲಿಗೆ ಏನು ಏಟಾಗಿ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಅಲ್ಲಿ ಮೇಲೆ ಎಕ್ಸಾಮ್ ಬರೀಲಿಕ್ಕೆ ಇತ್ತು, ಆದರೆ ಅವರಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಕೆಳಗೆ ಎಕ್ಸಾಮ್ ಬರೀಬೇಕಂತ ಹೇಳಿ ಅವರು ವಿಭಾಗದಲ್ಲಿ ಕೇಳಿದಾಗ ಅಲ್ಲಿ ಅವರಿಗೆ ಅನುವು ಮಾಡಿ ಕೊಡ್ಲಿಲ್ಲ. ಆ ವಿಷಯವನ್ನು ಇವರಾಗ ಡೆಪ್ಟಿ ರಿಜಿಸ್ಟರ್ ಆಗಿದ್ರು. ಹಾಗೆ ಇವರ ಹತ್ರ ಒಂದು ಹೇಳಿದಾಗ ಅವರು ಅದಕ್ಕೆ ಅನುವು ಮಾಡಿಕೊಂಡು ಒಂದು ಎಕ್ಸಾಮಿನರ್ ಅನ್ನು ಕೊಟ್ಟು ಆ ವಿದ್ಯಾರ್ಥಿಯನ್ನು ಕೆಳಗೆ ಬರೆಸಿ ಪರೀಕ್ಷೆಯನ್ನು ಪಾಸ್ ಮಾಡಿಸಿದೆ. ಇಂಥ ಒಂದು ಮಾನವೀಯ ನೆಲೆ ಮತ್ತು ಪ್ರಾಮಾಣಿಕ ದಕ್ಷ ಆಡಳಿತಗಾರರು ಪ್ರತಿಯೊಂದು ಸಂಸ್ಥೆಯಲ್ಲಿ ಆಗಲಿ, ಯಾವುದೇ ಸರ್ಕಾರಿ ಕಾಲೇಜುಗಳಾಗಲಿ, ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು. ಮತ್ತೊಂದು ಹೇಳಬೇಕಂದ್ರೆ, ನಾವೇ ಒಂದು 7-8 ಯುವಕ ಯುವತಿಯರೆಲ್ಲ ಸೇರಿಕೊಂಡು ಒಂದು ಮಾಡಿದಂಥ ಪೀಠ ಕ್ರಿಯೇಷನ್ ಅಂತ ಒಂದು ತಂಡ ಮಾಡಿಕೊಂಡು, ಅದರ ಮುಖ್ಯ ಒಂದು 12 ಶಾರ್ಟ್ ಫಿಲ್ಮ್ ಮತ್ತೆ ಆಲ್ಬಮ್ ಸಾಂಗ್ ಎಲ್ಲ ಮಾಡ್ತಾ ಇದ್ವಿ. ಆ ಕೂಟ ಒಂದು ಪ್ರಾರಂಭ ಆಗ್ಬೇಕಂದ್ರೆ ಅದರ ಬೆನ್ನ ಹಿಂದೆ ಇದ್ದದ್ದು ಡಾಕ್ಟರ್ ಪ್ರಭಾಕರ್ ಸರ್ ಅಂತ ಹೇಳಿ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಅವರಿಗೆ ನಾವು ಹೇಳಿದಾಗ, ನಾವೊಂದು ಹೀಗೆ ಮಾಡ್ತಿದ್ದೇವೆ ಅಂತ ಹೇಳಿದಾಗ ಅದಕ್ಕೆ ಪ್ರತಿಯೊಂದಕ್ಕೂ ಮೋರಲ್ ಸಪೋರ್ಟಿವ್ ಆಗಿ ಎಲ್ಲ ವಿಷಯವನ್ನು ಅವರು ಹೇಳಿದಾಗ ಸಪೋರ್ಟಿವ್ ಹೇಳಿದ್ರು, ನೀವು ಮಾಡಿ, ನಿಮ್ಮ ಹಿಂದೆ ನಾವಿದ್ದೇವೆ ಅಂತ. ಇಲ್ಲಿವರೆಗೂ ನಮ್ಮೊಟ್ಟಿಗೆ ಇದ್ದಾರೆ, ಮುಂದೆ ಸಹ ನಮ್ಮೊಟ್ಟಿಗೆ ಇರ್ತಾರೆ ಅಂತ ನಂಬಿಕೆ ಇದೆ. ಈಗಾಗಲೇ ಒಂದು 13 ಫಿಲ್ಮ್ ಮಾಡಿದ್ದೇವೆ. ಮತ್ತೆ ಈಗಷ್ಟೇ ಮೊನ್ನೆ ಮುದ್ದು ಮಡುವಲ್ಲಿ ಸರ್ ಆಕ್ಟ್ ಮಾಡಿದಂತ ಅಮ್ಮೇರ್ ಅಂತ ಫಿಲ್ಮ್ ರಿಲೀಸ್ ಆಯ್ತು. ಒಂದು ಉತ್ತಮವಾದ ನಮ್ಗೆ ವೇದಿಕೆಯನ್ನು ತಂದು ಕೊಟ್ರು, ಮತ್ತೆ ಉತ್ತಮವಾದ ಪ್ರತಿಕ್ರಿಯೆ ಸಹ ಬಂದು ನಮ್ಗೆ. ಅದೇ ರೀತಿ ಒಂದು ಸಾಂಗ್ ಮಾಡಿದೆ ಭಟ್ರ ಕಲ್ಲುಟಿ ಅಂತ, ಅದು 4 lakhs ವ್ಯೂಸ್ ಆಗಿದೆ. ಮತ್ತೆ ಪೊಲೀಸ್ ಡ್ಯೂಟಿ ಅಂತ ಒಂದು ಮಾಡಿದ 3 lakhs ವ್ಯೂಸ್ ಆಗಿದೆ. ಹೀಗೆ ಒಂದು ನಮ್ಮನ್ನೊಂದು ಸಂಸ್ಥೆಯನ್ನು ಬೆಳೆಸುವಂತ ಗುಣ ಮತ್ತು ಬೆಳಿಬೇಕು, ಯುವಕರು ಬೆಳಿಬೇಕು, ಯಾವುದೇ ಅಡ್ಡ ದಾರಿಗೆ ಹೋಗ್ಬಾರ್ದು ಅನ್ನುವ ಅವರ ಯೋಚನೆ ಇದ್ರೆ ನಮ್ಮಂತ ಯುವಕರಿಗೆ ಅದೊಂದು ಸ್ಫೂರ್ತಿ, ಏನಾದ್ರೂ ಮಾಡ್ಬೋದು, ಯಾರಾದ್ರೂ ನಮ್ಗೆ ಸಪೋರ್ಟಿವ್ ಆಗಿರ್ತಾರಂತ. ಓಕೆ, ನಾನೀಗ ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡೋ ಸಂದರ್ಭದಲ್ಲೇ ಯತೀಶ್ ಅವರು ಹೇಳಿದನ್ನೇ ಮತ್ತೆ ಮುಂದುವರಿಸಿಕೊಂಡು ಹೇಳೋದಿದ್ದರೆ, ಕಳೆದ ವರ್ಷ ಅಂದರೆ 2019ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನ ನಡೆಯಿತು.
ತುಳು ಪರಿಷತ್ತು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ವತಿಯಲ್ಲಿ. ಆ ಸಂದರ್ಭದಲ್ಲಿ ಈ ಒಂದು ವಿದ್ಯಾರ್ಥಿ ತುಳು ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾಗಿ ಇಡೀ ಸಮ್ಮೇಳನ ಒಂದು ಅಭೂತಪೂರ್ವವಾದ ಯಶಸ್ಸಿಗೆ ಕಾರಣಕರ್ತರಾದವರು ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಅವರು. ಇದು ಯತೀಶ್ ಅವರು ಹೇಳುವಾಗ ನನಗೆ ಇದನ್ನು ಕೂಡ ಉಲ್ಲೇಖಿಸಲೇಬೇಕಾದಂಥ ವಿಚಾರ ಇದು. ಜೊತೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಒಳ್ಳೆಯ ಕೆಲಸ ಮಾಡಿದವರು. ಅವರು ಅಕಾಡೆಮಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲ ಸಚಿವರು ಕೂಡ ಆಗಿದ್ದರು. ಅವತ್ತು ಏನು ಮಂಗಳೂರು ವಿಶ್ವವಿದ್ಯಾನಿಲಯ ತುಳು MA ಸ್ನಾತಕೋತ್ತರ ಪದವಿಯನ್ನು ಆರಂಭಿಸುವ ಆ ಒಂದು ಪ್ರಕ್ರಿಯೆ ಉಂಟಲ್ಲ, ಆ ಪ್ರಕ್ರಿಯೆಗೆ ತುಳು ಅಕಾಡೆಮಿ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ನಡುವೆ ಓಡಾಡಿ ಅದು ಯಶಸ್ವಿಯಾಗಿ ಅವತ್ತು ಕುಲಪತಿಗಳಾಗಿದ್ದವರು ಭೈರಪ್ಪ ಅವರು. ಅವರ ಬೆನ್ನು ಹಿಡಿದು ಈ ಒಂದು ತುಳು MA ಅನ್ನು ಆಗಲಿಕ್ಕೆ ಕಾರಣಕರ್ತರಾಗಿದ್ದವರು ಅಂತ ಹೇಳಿದ್ರೆ ಅದು ಪ್ರಭಾಕರ ನೀರ್ಮಾರ್ಗ ಅವರು. ಇದೆಲ್ಲ ನಾವು ಅವ್ರ ಬಗ್ಗೆ ಉಲ್ಲೇಖಿಸಬೇಕಾದ ಮಾತುಗಳು. ಸೊ ಇಷ್ಟು ಹೇಳಿಕೊಂಡು ನಾನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಧರ್ಮಚಾವಡಿ ಇವತ್ತು ಬಿಡುಗಡೆ ಆದಂಥ ಕೃತಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ 26ನೇ ಕೃತಿ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ V4 ನ್ಯೂಸ್ ಪರವಾಗಿ ಮತ್ತು ತುಳು ಪರಿಷತ್ ಪರವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರ ಬಗ್ಗೆ ಮಾತನಾಡಿದಂಥ ಯತೀಶ್ ಕುಡುಪು ಮತ್ತು ಡಾಕ್ಟರ್ ಯೋಗೇಶ್ ಕೈರೌಡಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಕೂಡ ಈ ಒಂದು ಕೃತಿಯನ್ನು V4 ಸ್ಟುಡಿಯೋದಲ್ಲಿ ಏನು ವಿಶೇಷ ರೀತಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಪ್ರಭಾಕರ್ ನೀರ್ಮಾರ್ಗ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ತಮಗೂ ಅನಂತ ಕೃತಜ್ಞತೆಗಳು. ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಕೃತಿ ಬಿಡುಗಡೆಗೆ ಒಂದು ದಾರಿ ಮಾಡಿಕೊಟ್ಟ V4 ಮೀಡಿಯಾ ಹಾಗೂ ನಮ್ಮ ಸಾಹಿತ್ಯ ಪರಿಷತ್, ತುಳು ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ವಂದನೆಗಳು. ಎಸ್ ವೀಕ್ಷಕರೇ, ಈ ಒಂದು ಏನು ಧರ್ಮಚಾವಡಿ ಕೃತಿ ಬಿಡುಗಡೆಯಾಗಿದೆ. ಈ ಕೃತಿ ನೀವೆಲ್ಲ ಕೊಂಡು ಓದುವಂಥ ಆಗಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವೊಂದಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ಈ ಬ್ರೇಕ್ಗಿಂತ ಮೊದಲು ನಮ್ಮ ಜೊತೆಗೆ ಪಾಲ್ಗೊಂಡಂಥ ಡಾಕ್ಟರ್ ವಾಸುದೇವ ಬೆಳ್ಳೆ ಅವರಿಗೆ, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.